ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಪ್ರಸಕ್ತ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾಗಿರುವಂತಹ ಚರ್ಚೆ, ಜೊತೆಗೆ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕಾಗಿರುವಂತಹ ಪ್ರಮುಖವಾಗಿರುವಂತಹ ಮಾಹಿತಿ. ಈ ಹಿನ್ನೆಲೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಭಾರತ ದೇಶದ ಒಂದು ಅದ್ಭುತವಾಗಿರುವಂತಹ ವಿಶ್ವ ಪ್ರಶಂಸೆ ಪಡುವಂತಹ ಸಂವಿಧಾನ, ಜೊತೆಗೆ ಈ ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಅನ್ನುವಂತಹ ನಮ್ಮ ಭಾರತ ದೇಶದ ಒಂದು ಅದ್ಭುತವಾಗಿರುವಂತಹ ಪರಿಕಲ್ಪನೆ. ಅದೇ ರೀತಿ ಆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಕೊಟ್ಟಿರುವಂತಹ ದ ಪವರ್ಫುಲ್ ವೆಪನ್ ಅನ್ನುವಂಥದ್ದು, ನಮ್ಮ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡುವಂತಹ ಒಂದು ಪವರ್ಫುಲ್ ವೆಪನ್ ಅದು ಕಾನೂನು ಅನ್ನುವಂಥದ್ದು. ಆದರೆ ಈ ಕಾನೂನು ಅನ್ನುವಂಥದ್ದು ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆಕಾಯಿ ಆಗಿರುವಂಥದ್ದು ಸದ್ಯದ ಪರಿಸ್ಥಿತಿ. ಆದರೆ ಇದು ಆಗ್ಲೇಬಾರದು. ಪ್ರತಿಯೊಬ್ಬ ಜನಸಾಮಾನ್ಯ ಸಾರ್ವಜನಿಕರಿಗೆ ಕಾನೂನು ಅಂದ್ರೆ ಏನು, ಜೊತೆಗೆ ನಮ್ಮ ಹಕ್ಕುಗಳಿಗೆ ಕಾನೂನಿನಲ್ಲಿ ಯಾವ ರೀತಿ ನಾವು ಸೊಲ್ಯೂಷನ್ಗಳನ್ನ, ಪರಿಹಾರಗಳನ್ನ ಪಡೆದುಕೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಯೋಚನೆ, ಆಲೋಚನೆಯಿಂದ ಮುಂದೆ ಬಂದಿರುವಂತದ್ದು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ಪ್ಯಾನ್ ಇಂಡಿಯಾ ಅವೇರ್ನೆಸ್ ಅಂಡ್ ಔಟ್ರೀಚ್ ಅನ್ನುವಂತಹ ಹೆಸರಿನಲ್ಲಿ ಒಂದು ಹೊಸತ್ತು ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಈ ಕಾರ್ಯಕ್ರಮದ ಪ್ರಥಮ ಎಪಿಸೋಡ್ ನಲ್ಲಿ ನಾವು ಇವತ್ತಿದ್ದೇವೆ. ಕಳೆದ ಶನಿವಾರ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾವು ಮಾಡಿದ್ದೇವೆ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ. ಇದೀಗ ಈ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮಗಳು ಏನ್ ನಡೀತದೆ, ಈ ಕಾರ್ಯಕ್ರಮಗಳ ಪ್ರಥಮ ಸಂಚಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಪ್ರಖ್ಯಾತರಾಗಿರುವಂತಹ ವಕೀಲರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಬಿಫೋರ್ ದಟ್, ಇವತ್ತಿನ ಕಾರ್ಯಕ್ರಮ ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರ. ಈ ಒಂದು ವಿಚಾರದ ಮೇಲೆ, ವಿಷಯದ ಮೇಲೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ನಾವು ಮಾತನಾಡ್ತಿರುವಂತದ್ದು ಜೀವನಾಂಶ ಹಾಗೂ ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ಮಾಹಿತಿ. ಪ್ರಸಕ್ತ ಕಾಲಘಟ್ಟದಲ್ಲಿ ಅನೇಕ ಜನರು ಈ ಪ್ರಶ್ನೆಯನ್ನ ಕೇಳ್ತಾರೆ, ಜೊತೆಗೆ ಗೊಂದಲಗಳು ಕೂಡ ಇದೆ. ಯಾವ ರೀತಿ ನಾವು ಕಾನೂನಾತ್ಮಕವಾಗಿ ತಮ್ಮ ವಿಚಾರಗಳಿಗೆ ಪರಿಹಾರಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಅನೇಕ ಗೊಂದಲದ ಪ್ರಶ್ನೆಗಳು ಕೂಡ ಇದೆ. ಎಲ್ಲವೂ ಕೂಡ ಕೇಳಬೇಕು. ಜೀವನಾಂಶ ಹಾಗೂ ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ಮಾಹಿತಿಯ ಬಗ್ಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ವಕೀಲರು, ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ವಕೀಲರು, ಅದೇ ರೀತಿ ಪ್ರಾಧ್ಯಾಪಕರು, ಧರ್ಮಸ್ಥಳ ಕಾನೂನು ಕಾಲೇಜು ಉದಯಾನಂದ ಎ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ತಾವುಗಳು ಕೂಡ ವೀಕ್ಷಕರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ತಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ನೇರವಾಗಿ ಕರೆ ಮಾಡಬಹುದು. ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ಸದ್ಯದ ಆಧುನಿಕ ಯುಗದಲ್ಲಿ ಕೆಲವು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ ಈ ಒಂದು ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ. ಈ ಒಂದು ವಿಚಾರದ ಬಗ್ಗೆ ನಾನು ಮಾತನಾಡಬೇಕು ನೇರವಾಗಿ ಸರ್. ಈ ಒಂದು ಕಾನೂನಿನ ಬಗ್ಗೆ ಅರಿವು ಮತ್ತು ಕಾನೂನು ಅಂದ್ರೆ ಏನು, ಜನಸಾಮಾನ್ಯರಿಗೆ ಯಾವ ರೀತಿ ಕಾನೂನು ಸಹಾಯ ಮಾಡುತ್ತೆ, ಕಾನೂನು ಕಬ್ಬಿಣದ ಕಡಲೆಕಾಯಿ ಅಲ್ಲ ಅನ್ನುವಂತಹ ವಿಚಾರದಲ್ಲಿ ಈ ಒಂದು ತಾವುಗಳು ತೆಗೆದುಕೊಂಡಿರುವಂತಹ ಸ್ಟೆಪ್ ಏನಿದೆ, ವೆರಿ ಬ್ಯೂಟಿಫುಲ್ ಆಗಿರುವಂತಹ, ನನ್ನ ಪ್ರಶಂಸೆ ಮಾಡ್ತೇನೆ. ಮೊದಲನೇದಾಗಿ ಅಭಿನಂದನೆಗಳು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ವಕೀಲರ ಸಂಘ ಮಂಗಳೂರು ಸಹಯೋಗದೊಂದಿಗೆ ನಡೆಯುವಂತಹ ಈ ಕಾರ್ಯಕ್ರಮ. ಫಸ್ಟ್ ರಿಯಾಕ್ಷನ್ ನಾನು ಕೇಳ್ತಾ ಇರೋದು ಸರ್, ಪ್ರಸಕ್ತ ಕಾಲಘಟ್ಟದಲ್ಲಿ ಈ ಕಾನೂನಿನ ಅರಿವು ಜನಸಾಮಾನ್ಯರಿಗೆ ಬೇಕು ಅಂತ ಹೇಳಿದ್ರೆ ಎಷ್ಟು ಪೂರಕ ಅಂತ ತಾವು ಅನ್ಕೊಳ್ತೀರಾ? ಎಷ್ಟು ಇಸ್ ವೆರಿ ಇಂಪಾರ್ಟೆಂಟ್? ಹೌ, ವೈ? ಯಾವಾಗ ಪ್ರಜಾಪ್ರಭುತ್ವ ಅಂತ ಹೇಳುವಂಥದ್ದನ್ನು ನಾವು ಕರಿತೀವಿ, ಆವಾಗ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಇರುವಂಥದ್ದು. ಸರ್ಕಾರ ಅಂತ ಹೇಳಿದ ಕೂಡಲೇ ನಮಗೆ ಗಮನಕ್ಕೆ ಬರುವಂಥದ್ದು ಸರ್ಕಾರಿ ಮಟ್ಟದಲ್ಲಿ ಮಂತ್ರಿಗಳು ಇವರೆಲ್ಲ ಸರ್ಕಾರ ಮಾಡ್ತಾರೆ ಅಂತ ಹೇಳುವಂಥದ್ದಲ್ಲ. ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ, ಇವು ಮೂರು ಅಂಗಗಳು ಸೇರಿದರೆ ಅದು ಸರ್ಕಾರ. ಸರ್ಕಾರದಲ್ಲಿ ಜನರಿಂದ ಜನರಿಗೋಸ್ಕರ ಅಂತ ಇರುವಂಥ ಕಾನೂನುಗಳು ಮತ್ತು ನಮ್ಮ ನಡವಳಿಕೆಗಳು ಇರಬೇಕು ಅಂತ ಇದ್ರೆ, ಕಾನೂನನ್ನು ಜನಸಾಮಾನ್ಯರು ಕಬ್ಬಿಣದ ಕಡಲೆ ಅಂತ ಹೇಳಿ ವಿರೋಧಾಭಾಸದಲ್ಲಿ ತಿಳ್ಕೊಳ್ಳೇಬಾರದು. ಕಾನೂನು ನಮ್ಮ ಜೀವದ ಅಂಗ. ನಮ್ಮ ಪ್ರತಿಯೊಂದು ಚಲನವಲನಗಳಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಮತ್ತು ಸಾವಿನ ನಂತರವೂ ಕೂಡ ಕಾನೂನುಗಳು ಇದ್ದೇ ಇರ್ತವೆ. ಈಗ ಬರ್ತ್ ಅಂಡ್ ಡೆತ್ ಆಕ್ಟ್ ಅಂತ ಕರಿತೇವೆ, ಅದರ ನಂತರ ಸಕ್ಸೆಷನ್ ಆಕ್ಟ್ ಅಂತ ಕರಿತೇವೆ, ಅದು ಸಾವಿನ ನಂತರ ಬರುವಂಥದ್ದು. ಅಲ್ಲಿಯವರೆಗೆ ಕಾನೂನು ಪ್ರತಿಯೊಬ್ಬನ ಜನಮಾನಸದಲ್ಲಿ ಕೂಡ ಹಾಸುಹೊಕ್ಕಾಗಿದೆ. ಆದ್ರಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲೇಬೇಕು. ಅದು ಕಷ್ಟ ಸಾಧ್ಯ ಅಂತ ಹೇಳ್ಕೊಡುದು. ಕಾನೂನು ಅಂತ ಹೇಳೋದು ನ್ಯಾಯಾಧೀಶರಿಗೆ ಅಥವಾ ನ್ಯಾಯವಾದಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಕಷ್ಟ ಬಂದಾಗ ಅವರ ಹತ್ರ ಹೋಗಿ, ವೈದ್ಯರ ಹತ್ರ ಹೋಗಿ ನಾವು ಮದ್ದು ತೆಕ್ಕೊಂಡಾಗೆ ಸಾರ್ವಜನಿಕರೆಲ್ಲ ಹೋಗಿ ಕಾನೂನು ತಿಳಿದವರಲ್ಲಿ ತಿಳ್ಕೊಳ್ಳುವಂಥದ್ದಲ್ಲ.
ಮತ್ತೊಂದು ಇದೆ, ಮುಖ್ಯ ವ್ಯಾಖ್ಯೆ ಏನಂತ ಹೇಳಿದ್ರೆ ಇಗ್ನರೆನ್ಸ್ ಆಫ್ ಲಾ ಹ್ಯಾಸ್ ಗಾಟ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರೆ. ಕಾನೂನು ತಿಳಿಯದೆ ನಾನು ತಪ್ಪು ಮಾಡಿದೆ ಅಥವಾ ನನಗೆ ಕಾನೂನು ಗೊತ್ತಿರಲಿಲ್ಲ ಅಂತ ಹೇಳೋದಕ್ಕೆ ಯಾವ ಪರಿಹಾರವೂ ಇಲ್ಲ. ತಿಳ್ಕೊಳ್ಬೇಕು ಅಂತ ಹೇಳುವುದು ಸಂವಿಧಾನದ ಮೂಲ ಆಶಯ. ಸಂವಿಧಾನದಲ್ಲಿ ಅದನ್ನೇ ಹೇಳೋದು. ನಾವು ಸಂವಿಧಾನವನ್ನು ಎಲ್ಲಾ ಸ್ತರದಲ್ಲಿ ಪ್ರತಿಯೊಬ್ಬ ನಾಗರಿಕ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ತಿಳ್ಕೊಂಡಿರಬೇಕು. ಹಕ್ಕು ನಮ್ಮನ್ನು ಸಬಲೀಕರಣಕ್ಕೆ ತರುತ್ತದೆ. ನಾವು ಸಬಲರಾಗಬೇಕು ಅಂತ ಹೇಳಿದ್ರೆ ನಮಗೆ ತಿಳಿದಿರಬೇಕು, ಜ್ಞಾನ ಇರಬೇಕು. ಆ ಜ್ಞಾನ ಸಂಪಾದನೆಗೆ ಅದು ಒಬ್ಬ ವೈದ್ಯನೇ ಆಗಬೇಕು ಅಥವಾ ಒಬ್ಬ ಇಂಜಿನಿಯರೇ ಆಗಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬ ನಾಗರಿಕ ಕೂಡ ಅವನ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬೇಕು. ಇದನ್ನೇ ಭಾರತ ಸಂವಿಧಾನ ಹೇಳಿದ್ದು. ನಮ್ಮದು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೇವೆ, ಮೂಲಭೂತ ಹಕ್ಕುಗಳು. ಅದರ ಜೊತೆಗೆ ನಾನು ಹೇಳೋದಿಷ್ಟೇ, ಮೂಲಭೂತ ಹಕ್ಕುಗಳನ್ನು ಕೇಳುವ ಒಂದು ವರ್ಗವೇ ಇದೆ ಯಾವತ್ತೂ ಕೂಡ. ಆದ್ರೆ ಮೂಲಭೂತ ಕರ್ತವ್ಯಗಳು ಕೂಡ ಅದೇ ಸಂವಿಧಾನದಲ್ಲಿದೆ. ಹೆಚ್ಚಿನ ನಾಗರಿಕರಿಗೆ ನನ್ನ ಕರ್ತವ್ಯಗಳು ಏನು ಅಂತ ಗೊತ್ತಿರೋದಿಲ್ಲ. ಯಾವಾಗ ಈ ಕರ್ತವ್ಯಗಳಿಗೆ ಚ್ಯುತಿ ಆಗ್ತದ, ಫಾರ್ ಎಕ್ಸಾಂಪಲ್ ನಮ್ಮ ಹೆಣ್ಣು ಮಕ್ಕಳು, ಪತ್ನಿ, ಮಕ್ಕಳು ಅಥವಾ ಹಿರಿಯ ತಂದೆ ತಾಯಿಯರು ಅಥವಾ ಹಿರಿಯ ನಾಗರಿಕರು, ಇವರಿಗೆ ನಮಗೆ ಬದ್ಧತೆ ಇರಬೇಕು. ನಾವು ಅವರನ್ನು ನೋಡ್ಕೊಳ್ಬೇಕು, ಅವರ ಲಾಲನೆ ಪಾಲನೆ ಆರೈಕೆ ಮಾಡಬೇಕು, ಜೀವನ ಅಂಶ ಕೊಡಬೇಕು ಅಂತೇಳಿ. ಅದು ಕೊಡದೇ ಇದ್ರೆ ಎಲ್ಲಿ ಕರ್ತವ್ಯ ಚ್ಯುತಿ ಆಗ್ತದ ಆವಾಗ ಕೆಲವರಿಗೆ ಹಕ್ಕೊತ್ತಾಯ ಮಾಡಬೇಕಾಗ್ತದೆ. ಅದೇ ಜೀವನಾಂಶದ ಮುಖ್ಯ ಉದ್ದೇಶ. ಓಕೆ, ಈಗ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋದು ಅಂದ್ರೆ ಈ ಒಂದು ವಿಚಾರ ನಾವು ಗಮನಿಸಬೇಕಾಗಿರುವಂಥದ್ದು. ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ಪ್ಯಾನ್ ಇಂಡಿಯಾ ಅವೇರ್ನೆಸ್ ಅಂಡ್ ಔಟ್ರೀಚ್ ಅನ್ನುವಂಥ ಹೆಸರಿನಲ್ಲಿ ದೇಶದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದೇ ರೀತಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ವಕೀಲರ ಸಂಘ ಮಂಗಳೂರು ಸಹಯೋಗದೊಂದಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ನಡೆಸ್ತಾ ಇರುವಂತಹ ಈ ಕಾರ್ಯಕ್ರಮ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಪ್ರಥಮ ಎಪಿಸೋಡಿನ ಪ್ರಥಮ ವಿಚಾರ, ಈ ಸಂದರ್ಭಗಳಲ್ಲಿ ಆಧುನಿಕತೆಯ ಭರಾಟೆಯಲ್ಲಿ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಅಪಘಾತ ಪ್ರಕರಣಗಳು ಅಥವಾ ಮರ್ಡರ್ ಕೇಸ್ಗಳು, ಕೊಲೆ, ಇಂತಹ ವಿಚಾರಗಳು ಜಾಸ್ತಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಆಧುನಿಕತೆಯ ಭರಾಟೆಯಲ್ಲಿ ಈ ಒಂದು ಪ್ರಕರಣಗಳು ಕೂಡ ಬಹುಶಃ ಜಾಸ್ತಿ ಆಗ್ತಾ ಇದೆ. ಇಫ್ ಐ ಆಮ್ ನಾಟ್ ರಾಂಗ್ ಸರ್, ಕೌಟುಂಬಿಕ ಕಲಹಗಳು ಇದು ವಿಶೇಷವಾಗಿ ಈಗ ಬರ್ಲಿಕ್ಕೆ ಶುರುವಾಗಿದೆ. ಮಂಗಳೂರಲ್ಲಿ ಮೊದಲು ಕೌಟುಂಬಿಕ ನ್ಯಾಯಾಲಯ ಇರಲಿಲ್ಲ, ಅಂದ್ರೆ ಅಷ್ಟು ಸಮಸ್ಯೆಗಳು ಕಡಿಮೆ ಇತ್ತು. ಈಗ ಒಂದು ನ್ಯಾಯಾಲಯ ಆಯ್ತು, ಈಗ 2 ಕೌಟುಂಬಿಕ ನ್ಯಾಯಾಲಯಗಳು ಮಂಗಳೂರಿನಂತ ನಗರದಲ್ಲಿ ಆಗಿದೆ. ಬ್ಯಾಂಗ್ಳೂರಲ್ಲಿ ಹೋಗಿದೆ, ಹಲವಾರು ಇದ್ದಾವೆ. ಯಾಕಂತ ಹೇಳಿದ್ರೆ 20ನೇ ಶತಮಾನದ ಆ ಒಂದು ನಮ್ಮ ಮನೋಗತ ಸ್ಥಿತಿ ಕೂಡ 21ನೇ ಶತಮಾನಕ್ಕೆ ಬರುವಾಗ ತುಂಬಾ ಬದಲಾವಣೆ ಆಗಿದೆ. ಕೌಟುಂಬಿಕದಲ್ಲಿ ಕೌಟುಂಬಿಕ ವ್ಯವಹರಣೆಯಲ್ಲಿ ತುಂಬಾ ವ್ಯತ್ಯಾಸಗಳು, ಬದಲಾವಣೆಗಳಾಗಿದ್ದಾವೆ. ಬದಲಾವಣೆ ಅಂತ ಹೇಳುವಂಥದ್ದು ಇಟ್ಸ್ ಡ್ರಾಸ್ಟಿಕ್. 21st ಸೆಂಚುರಿಗೆ ಬರುವಾಗ ಗಂಡ ಹೆಂಡತಿ, ಅಪ್ಪ ಮಕ್ಕಳು, ಅಮ್ಮ ಮಕ್ಕಳು ಅಥವಾ ಹಿರಿಯರು, ಜಂಟಿ ಕುಟುಂಬ, ಇಂಥದ್ರಲ್ಲಿ ಕೂಡ ಎಲ್ಲ ಬದಲಾವಣೆಗಳಾಗಿದ್ದಾವೆ. ಈಗ ಜನ ಎಲ್ಲರೂ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡುವ ದಿಶೆಯಲ್ಲಿ ನಮ್ಮ ಮೌಲ್ಯಗಳನ್ನು ಕಳಕೊಳ್ಳುವ ಸ್ಥಿತಿ ಬಂದಿದೆ. ಅದು ಕೂಡ ಒಂದು ಕಾರಣ. ಈ ಹೆಚ್ಚು ಕೌಟುಂಬಿಕ ಕಲಹಗಳು ಅಥವಾ ಜೀವನಾಂಶ ಕೋರಿ ಬರುವಂತಹ ಅರ್ಜಿಗಳು ಜಾಸ್ತಿ ಆಗ್ತೇವೆ. ಯಾಕಂತೇಳಿ ಎಲ್ಲಿಯೋ ತಪ್ಪಾಗಿದೆ. ಸಮಾಜದ ಸ್ಥಿತಿ ನೋಡಿದ್ರೆ ಎಲ್ಲಿಯೋ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ ಮತ್ತು ಸಾರ್ವತ್ರಿಕವಾಗಿ ಅದರ ಬಗ್ಗೆ ಚಿಂತನ ಮಂಥನ ಬೇಕು. ಅದೇ ಕಾರಣ ತಾವಿಗೆ ಹೇಳಿದ್ರಿ, ಈ ಅಖಿಲ ಭಾರತ ಮಟ್ಟದಲ್ಲಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತೇಳಿ ಅವರು 97ರಲ್ಲಿ ಕಾನೂನು ತಂದಿದ್ದಾರೆ. ಪ್ರಥಮತವಾಗಿ ನಮ್ಮ ಮುಖ್ಯ ಉದ್ದೇಶ, ಈಗ ತಮ್ಮ ಮಾಧ್ಯಮದ ಮುಂದೆ ಬರಲಿಕ್ಕೆ ಕೂಡ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ದೂರದ ವ್ಯಾಪ್ತಿಯಲ್ಲಿ ಯಾರು ಜೀವನ ಮಾಡ್ತಾರೆ ಅವರಿಗೆ ಸ್ವಲ್ಪ ಅದರ ಕಾನೂನಿನ ಜ್ಞಾನವನ್ನು ನಾವು ಪಸರಿಸಬೇಕು ಅಂತೇಳಿ. ಇಗ್ನರೆನ್ಸ್ ಆಫ್ ಲಾ ಹ್ಯಾಸ್ ಗಾಟ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳಿದ ಮೇಲೆ ಅದು ಪುಸ್ತಕದಲ್ಲಿ ಇರ್ಕೊಡುದು. ಜನರಿಗೆ ಸ್ವಲ್ಪ ಆದರೂ ನಮ್ಮಿಂದ ಆಗುವ ಸೇವೆ ನಾವು ಮಾಡಬೇಕು. ಅದಕ್ಕೆ ಸೇವಾ ಪ್ರಾಧಿಕಾರ ಮಾಡಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಪ್ರಾಧಿಕಾರ ಇದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ನ್ಯಾಯಾಧಿಕರಣ ಕೂಡ ಇದೆ, ಈ ಪ್ರಾಧಿಕಾರ ಕೂಡ ಇದೆ. ಅವರ ಮೂಲಕ ಈ ಎಲ್ಲ ಪಾನ್ ಇಂಡಿಯಾ ಏನು ಭಾರತ ಉದ್ದಗಲಕ್ಕೂ ಕೂಡ ಜನಸಾಮಾನ್ಯರಿಗೆ ಕಾನೂನಿನ ನೆರವು ಮತ್ತು ಅರಿವು ಇದನ್ನು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಅದರ ಉದ್ದೇಶ ಅದು. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಜೀವನಾಂಶ ಹಾಗೂ ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ಮಾಹಿತಿ. ನಾನು ನೇರವಾಗಿ ಈ ವಿಚಾರಕ್ಕೆ ಬರ್ತೇನೆ. ಜೀವನಾಂಶ
ಅಂತ ಬಂದಾಗ ಪ್ರಸಕ್ತ ಕಾಲಘಟ್ಟದಲ್ಲಿ ಮಾಡರ್ನ್ ಆಡ್ ಅನ್ನೋ ಜನರೇಷನ್, ಸೊ ಈ ರೀತಿ ಆಗ್ತಾ ಇದೆ. ಎಲ್ಲವೂ ಕೂಡ ಸಂಬಂಧಗಳು ತಾವು ಹೇಳಿದಾಗೆ ಮೌಲ್ಯಯುತವನ್ನ ಕಳೆದುಕೊಳ್ತಾ ಇದೆ. ಜೀವನಾಂಶದ ವಿಚಾರ ಪ್ರಸಕ್ತ ಕಾಲಘಟ್ಟದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇತ್ತೀಚೆಗೆ ನಡೆದಿರುವಂತಹ ಕೆಲವು ಪ್ರಕರಣಗಳು ಸಿನಿಮಾ ನಟ ನಟಿಯರ ಜೀವನದಲ್ಲೂ ಜೊತೆಗೆ ಸೆಲೆಬ್ರಿಟಿಗಳ ಜೀವನದಲ್ಲಿ ಪ್ರಮುಖವಾಗಿ ಮಾಧ್ಯಮಗಳಲ್ಲಿ ಕಂಡು ಬರುವಂತಹ ವಿಚಾರ ಈ ಜೀವನಾಂಶದ ವಿಚಾರವಾಗಿ ವಿಚ್ಛೇದಿತ ಮಹಿಳೆಯ ವಿಚಾರ ಪ್ರಥಮವಾಗಿ ಬರುವಂತದ್ದು. ವಿಚ್ಛೇದಿತ ಮಹಿಳೆಯರ ಜೀವನಾಂಶವನ್ನ ಪಡೆಯಬಹುದಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ವಿಚ್ಛೇದಿತ ಮಹಿಳೆಯರು ಹೇಗೆ ಜೀವನಾಂಶ ಪಡೆಯಬಹುದು? ಈಸ್ ಪಾಸಿಬಲ್? ಈ ಕಾನೂನು ಇವತ್ತು ನಿನ್ನೆಯದಲ್ಲ. 1973ರ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆಯಲ್ಲಿ ಕೂಡ ಕಲಂ 125ರಿಂದ 128ವರೆಗೆ ಜೀವನಾಂಶವನ್ನು ಕೇಳುವ ಹಕ್ಕಿದೆ. ಅಲ್ಲಿ 3 ವರ್ಗ ಮಾಡಿದ್ದಾರೆ: ಪತ್ನಿ ಮತ್ತು ಮಕ್ಕಳು ಮತ್ತು ವೃದ್ಧ ತಂದೆ ತಾಯಿ ಅಂತೇಳಿ. ಕೆಲವರಿಗೆ ಗೊತ್ತಿರೋದಿಲ್ಲ, ಈಗ ಸಾರ್ವಜನಿಕವಾಗಿ ಗಂಡ ಹೆಂಡತಿ ಮಾತ್ರ ಜಗಳ ಮಾಡೋದು, ಉಳಿದವರಿಗೆ ಯಾವುದೇ ಹಕ್ಕಿಲ್ಲ ಅಂತೇಳಿ. ಇವನ್ ಮಕ್ಕಳಿಗೆ ಕೂಡ ಅವರ ಮಾತಾ ಪಿತರು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅವರ ಆರೈಕೆ ಲಾಲನೆ ಪಾಲನೆ ಮಾಡಲಿಲ್ಲ, ಅಥವಾ ವೃದ್ಧ ತಂದೆ ತಾಯಿ. ಈಗಿನ ದೊಡ್ಡ ಬದಲಾವಣೆ ಮತ್ತು ನಮ್ಮಲ್ಲಿ ಒಂದು ವೈಪರೀತ್ಯ ಅಂತ ಹೇಳಿದ್ರೆ, ಈ ಅಪ್ಪ ಅಮ್ಮ ವಯಸ್ಸಾಗ್ತಾ ಹೋಗ್ತಿದ್ದಾರೆ. ನಮ್ಮ ಚೀನಾದಲ್ಲಿ ನಾವು ನೋಡಿದ್ದೇವೆ, ಈಗ ವಯೋವೃದ್ಧರ ಸಂಖ್ಯೆ ಅಲ್ಲಿ ಜಾಸ್ತಿ ಇದೆ. ನಮ್ಮಲ್ಲಿ ನಾವು ಗರ್ವದಲ್ಲಿ ಹೇಳ್ತಾ ಇದ್ದೇವೆ, ಈಗ ನಮ್ಮಲ್ಲಿ 40% ಯುವ ಜನಾಂಗ ಇದೆ ಅಂತ. ಇನ್ನು ಮುಂದಕ್ಕೆ ನಮ್ಮಲ್ಲಿ ಕೂಡ ಸಮಸ್ಯೆ ಬರ್ತದೆ. 1947ರಲ್ಲಿ ಲೈಫ್ ಸ್ಪ್ಯಾನ್ ಅಂತ ಹೇಳೋದು 32 ವರ್ಷ ಇತ್ತಂತೆ. ಈಗಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈಗ 67 ವರ್ಷ ಇದೆ ಒಬ್ಬನ ಜೀವನದ ಅವಧಿ ಅಂತ ಹೇಳುವಂಥದ್ದು ಸರಾಸರಿ. ಆಗಿರಬೇಕಿದ್ರೆ ಇನ್ನೊಂದು ಕಾಲಘಟ್ಟದಲ್ಲಿ, ಇನ್ನೊಂದು 10-20 ವರ್ಷದಲ್ಲಿ ನಮ್ಮಲ್ಲಿ ಕೂಡ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ರಕ್ಷಣೆ ಕೊಡುವಂಥದ್ದು ಕೂಡ ಸಂವಿಧಾನಬದ್ಧ ಕರ್ತವ್ಯ. ಅದು ಸರ್ಕಾರಗಳಿಗೂ ಕೂಡ ಎಲ್ಲಾ ಸ್ತರದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಕಾನೂನುಗಳು ಬರ್ತಾ ಇದ್ದಾವೆ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಯ ಬಗ್ಗೆ. ಈ 1973ರ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆಯಲ್ಲಿ ಕಲಂ 125 ಅಡಿಯಲ್ಲಿ ಪತ್ನಿ ಕೇಳಬಹುದು ವಿಚ್ಛೇದಿತ ಜೀವನಾಂಶ ಗಂಡನ ವಿರುದ್ಧ. ವಿಚ್ಛೇದಿತ ಪತ್ನಿಯು ಕೂಡ ಗಂಡನ ವಿರುದ್ಧ ಕೇಳಬಹುದು. ತಾವು ಪ್ರಶ್ನೆ ಕೇಳಿದ್ರಿ, ವಿಚ್ಛೇದಿತ ಪತ್ನಿಗೆ ಏನು ಹಕ್ಕಿದೆ ಅಂತ ಹೇಳುವಂಥದ್ದು. ವಿಚ್ಛೇದಿತ ಪತ್ನಿ ಕೂಡ ಕೇಳಬಹುದು ಟಿಲ್ ಶಿ ಗೆಟ್ಸ್ ರಿಮ್ಯಾರಿಡ್. ಅವಳು ಮರು ಮದುವೆ ಆಗುವವರೆಗೆ ವಿಚ್ಛೇದನ ಆಗಿದ್ರೂ ಕೂಡ ವಿಚ್ಛೇದಿತ ಪತಿ ಅವಳ ಸಂರಕ್ಷಣೆ ಮಾಡಬೇಕು, ಮೇಂಟೆನೆನ್ಸ್ ಕೊಡಬೇಕು ಅಂತೇಳಿ. ಇತ್ತೀಚೆಗೆವರೆಗೆ ಅದು 500 ರೂಪಾಯಿ ಅಂತ ಇತ್ತು. 500 ರೂಪಾಯಿಯ ಕಾಲ ಹೋಗಿದೆ. 500 ರೂಪಾಯಿಯಲ್ಲಿ ಒಂದು ತಿಂಗಳಿಗೆ ಹೆಂಡತಿ ಮಕ್ಕಳಿಗೆ ಖರ್ಚು ಏನು ಮಾಡ್ಲಿಕ್ಕೆ ಆಗ್ತದೆ. ಈಗ ಆ ಲಿಮಿಟೇಷನ್ ಅನ್ನು ತೆಗೆದಿದ್ದಾರೆ. 2001ರಲ್ಲಿ ತಿದ್ದುಪಡಿ ತಂದ್ರು ಕಾಯ್ದೆಗೆ. 2000 ತನಕ 500 ರೂಪಾಯಿ ಅಂತ ಆ ಕಾಯ್ದೆಯಲ್ಲಿತ್ತು. ಈಗ ಹೊಸ ಕಾಯ್ದೆಗಳು ಬಂದಿದ್ದಾವೆ. ಮಹಿಳೆ ಮತ್ತು ಮಕ್ಕಳ ವಿರುದ್ಧ ದೌರ್ಜನ್ಯಗಳ ಕಾಯ್ದೆಗಳು ತುಂಬಾ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಜನರು ತಪ್ಪು ಮಾಡ್ತಾ ಹೋಗ್ತಾ ಇದ್ದಾರೆ. ಎಲ್ಲಿ ಹೋದ್ರು ಹೆಣ್ಣು ಮಕ್ಕಳಿಗೆ ಮಹಾತ್ಮ ಗಾಂಧೀಜಿಯವರು ಏನು ಉದ್ದೇಶ ಇಟ್ಕೊಂಡಿದ್ರು, ಅವರು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಉಲ್ಲೇಖ ಮಾಡಿದಷ್ಟೇ. ನಡುರಾತ್ರಿಯಲ್ಲಿ ಒಬ್ಬಳು ಹೆಣ್ಣು ಮಗಳು ನಿರ್ಭಯವಾಗಿ ಬೀದಿಯಲ್ಲಿ ನಡೆದಾಡಿದ್ರೆ ಆ ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾ ಇದ್ರು. ಅದು ಉದ್ದೇಶ ನಮ್ಮ ದೇಶದ್ದು ಕಾನೂನುಗಳನ್ನು ತರುವಾಗ. ಈಗ ನಡು ರಾತ್ರಿ ಬಿಡಿ ಸ್ವಾಮಿ, ನಡು ಮಧ್ಯಾಹ್ನದಲ್ಲಿ ಹೋಗುವಾಗ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ನಮಗೆ ಬಹಳ ಕಾಳಜಿ ಇದೆ, ನಿಜವಾಗಿ ಇದೆ. ಅಂತ ಸಂದರ್ಭದಲ್ಲಿ ಅವರ ಹಕ್ಕುಗಳನ್ನು, ಅವರ ರಕ್ಷಣೆಯನ್ನು ಕಾನೂನು ಮಾಡಬೇಕು. ಈಗ ಹೊಸ ಕಾನೂನು ಏನು ಬಂದಿದೆ ಅಂತ ಹೇಳಿದ್ರೆ, ಗೃಹ ಹಿಂಸೆಯಿಂದ ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ಅಂತ ಹೇಳಿ 2005ರಲ್ಲಿ ಒಂದು ಹೊಸ ಕಾನೂನು ಬಂದಿದೆ. ಬಹಳ ಉತ್ತಮ ಉದ್ದೇಶ ಇದೆ ಅದರಲ್ಲಿ. ಒಂದಲ್ಲ, ಹಲವಾರು ಪರಿಹಾರಗಳನ್ನು ಮಹಿಳೆ ಗಂಡನ ವಿರುದ್ಧ, ಗಂಡನ ಸಂಬಂಧಿಕರ ವಿರುದ್ಧ ಕೇಳುವಂತ ಅವಕಾಶ ಕೂಡ ಅದರಲ್ಲಿದೆ. ಜೀವನಾಂಶವನ್ನು ಕೇಳಬಹುದು, ಆರ್ಥಿಕ ಪರಿಹಾರವನ್ನು ಕೇಳಬಹುದು, ರಕ್ಷಣಾತ್ಮಕ ಪರಿಹಾರವನ್ನು ಕೇಳಬಹುದು, ಅಥವಾ ಅವಳಿಗೆ ಗಂಡನ ಆಸ್ತಿಯಲ್ಲಿ ಹಕ್ಕನ್ನು ಕೇಳಬಹುದು, ಅಥವಾ ಗಂಡನ ಮನೆಯಲ್ಲಿ ತಾನು ಗಂಡನ ಜೊತೆಗೆ ಸಂಸಾರ ಮಾಡ್ತಾ ಇದೆ, ಒಂದು ದಿನ ರಾತ್ರಿ ಹಗಲಾಗುವಾಗ ಗಂಡ ನನ್ನನ್ನು ಮನೆಯಿಂದ ಬೀದಿಗೆ ತಳ್ತಾನೆ ಅಂತ ಇದ್ರೆ ಆ ಸಂದರ್ಭದಲ್ಲಿ ಕೂಡ ನ್ಯಾಯಾಲಯದ ಕದ ತಟ್ಟಬಹುದು. ಹಲವಾರು ಕಲಂಗಳಲ್ಲಿ ರಕ್ಷಣಾತ್ಮಕ ಆದೇಶ, ವಾಸ್ತವ್ಯದ ಬಗ್ಗೆ ಆದೇಶ, ಆರ್ಥಿಕ ಹಣಕಾಸಿನ ಪರಿಹಾರ, ಮಕ್ಕಳ ಅಭಿರಕ್ಷೆ. ಈಗ ಗಂಡ ಆದವ ಕೆಲವು ಬಾರಿ ಮಗುವನ್ನು ಕಿತ್ಕೊಂಡು ಹೋಗ್ತಾನೆ, ಹೆಂಡತಿಗೆ ಪಾಠ ಕಲಿಸಬೇಕು ಅಂತ. ಆವಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ಈ ಮಕ್ಕಳನ್ನು ಕಿತ್ತಾಡುವ ಅಪ್ಪ ಅಮ್ಮ ಇದ್ರೆ ಸರ್ವೋಚ್ಚ ನ್ಯಾಯ ಹೇಳ್ತದೆ ಅಪ್ಪ ಅಮ್ಮನ ವಿಚಾರ ಮುಖ್ಯ ಅಲ್ಲ, ವೆಲ್ಫೇರ್ ಅಂಡ್ ವೆಲ್ ಬೀಯಿಂಗ್ ಆಫ್ ದಿ ಚೈಲ್ಡ್ ಮಸ್ಟ್ ಬಿ ದಿ ಪ್ಯಾರಮೌಂಟ್ ಕನ್ಸಿಡರೇಷನ್ ಅಂತ ಹೇಳ್ತಾರೆ, ಆ ಮಕ್ಕಳ ಭವಿಷ್ಯದ ಬಗ್ಗೆ. ಈಗ ಇಲ್ಲಿ ಸರ್ ತಾವು ಹೇಳಿದ ಹಾಗೆ ಜೀವನಾಂಶವನ್ನ ಯಾರು ಪಡೆಯಬಹುದು ಅಂತ ಪತ್ನಿ, ಮಕ್ಕಳು, ವೃದ್ಧ ತಂದೆ ತಾಯಿ.
ಓಕೆ, ವೃದ್ಧ ತಂದೆ ತಾಯಿ. ಪತ್ನಿಯ ವಿಚಾರವಾಗಿ ಮಾತನಾಡುವಾಗ ಪತ್ನಿ ಡಿವೋರ್ಸ್ ಆಯ್ತು, ವಿಚ್ಛೇದನ ಆಯ್ತು, ತದನಂತರ ವಿಚ್ಛೇದಿತ ಮಹಿಳೆ ಮರುಮದುವೆ ಆಗೋ ತನಕ ನೇರವಾಗಿ ಈ ಮೊದಲ ಗಂಡನೆ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಅನ್ನುವಂತಹ ವಿಚಾರ. ಜೊತೆಗೆ ಮಕ್ಕಳ ವಿಚಾರ ಯಾವ ರೀತಿ ಬರುತ್ತೆ ಸರ್? ಜೀವನಾಂಶ ವಿಚಾರವಾಗಿ ಮಕ್ಕಳಲ್ಲಿ ಗಂಡು ಮಕ್ಕಳು ಅವರು ವಯಸ್ಕರಾಗುವವರೆಗೆ ಮಾತ್ರ, 18ರ ವಯಸ್ಸು ಗಂಡು ಮಗ ಆದ್ರೆ ಮತ್ತೆ ಅವು ದುಡಿಬಹುದು ಅಂತ ಹೇಳುವಂತದ್ದು ಕಾನೂನಿನ ಅಭಿರಕ್ಷೆ ಇರಬಹುದು. ಮತ್ತೆ ಅಪ್ಪನಿಗೆ ಯಾವ ಆಂಗಲ್ ಅಲ್ಲಿ ಜೀವನಾಂಶ ವಿಚಾರವಾಗಿ ಸೇರಿಸಿದ್ದಾರೆ? ಮಕ್ಕಳನ್ನು ತಂದೆ ತಾಯಿಯೇ ನೋಡ್ಕೊಳ್ಬೇಕು. ಅವರು ಆರ್ಥಿಕವಾಗಿ ಅವರಲ್ಲಿ ಯಾವುದೇ ಮೂಲ ಇರುವುದಿಲ್ಲ, ವಿದ್ಯಾರ್ಥಿಗಳು ಇರ್ತಾರೆ. 18ರವರೆಗೆ ಒಬ್ಬ ಮಗ ಅಪ್ಪನೇ ಸಾಕಬೇಕು. ಫಾದರ್ ಇಸ್ ಲಯಬಲ್ ಟು ಮೇಂಟೈನ್. ಆದ್ರೆ ಹೆಣ್ಣು ಮಕ್ಕಳಿಗೆ ಹಾಗೆ ಅಲ್ಲ. ಹೆಣ್ಣು ಮಕ್ಕಳಿಗೆ 18 ದಾಟಿದ ನಂತರ ಕಾನೂನು ಹೇಳ್ತದೆ ಅವಳಿಗೆ ಮದುವೆ ಆಗುವವರೆಗೆ ಕೂಡ ಅಪ್ಪನೇ ಜವಾಬ್ದಾರ. ಮೇಂಟೆನೆನ್ಸ್, ಫಾದರ್ ಹ್ಯಾಸ್ ಟು ಪೇ ದಿ ಮೇಂಟೆನೆನ್ಸ್ ಟಿಲ್ ದಿ ಗರ್ಲ್ ಚೈಲ್ಡ್ ಗೆಟ್ಸ್ ಮ್ಯಾರಿಡ್. ಮದುವೆ ಆಗುವವರೆಗೆ ಮತ್ತೆ ಗಂಡನ ಯಾರೋ ನೋಡ್ಕೊಳ್ತಾರೆ. ನಮ್ಮ ಸಂಪ್ರದಾಯ ಆಗಿದೆ, ನಮ್ಮ ಸಮಾಜ ಹಾಗೆ ಇದೆ. ಆದ್ರಿಂದ ಹೆಣ್ಣು ಮಗಳಿಗೆ ಅಲ್ಲಿಯೂ ಕೂಡ ಒಂದು ವಿಶೇಷ ಇಟ್ಟಿದ್ದಾರೆ. 18 ವರ್ಷ ದಾಟಿದ್ರೂ ಅವಳಿಗೆ ಮದುವೆ ಆಗುವವರೆಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಹೇಳುವ ತಂದೆ ತಾಯಿ ನೋಡ್ಕೊಳ್ಬೇಕು. ಮಗನ ವಿಚಾರಕ್ಕೆ ಬಂದಾಗ ಮಗ ವಯಸ್ಸಿಗೆ ಬಂದ ಮೇಲೆ ಮತ್ತೆ ಅವನಿಗೆ ನೋಡ್ಬೇಕು. ವಯಸ್ಸಿಗೆ ಬಂದ ಮೇಲೆ ಅಂತ ಹೇಳಿದ್ರೆ 18 ವರ್ಷ. ಈಗ ಅಂತೂ ಅದು ಕೂಡ ಸರಿಯಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಗಂಡು ಮಕ್ಕಳು ಕೂಡ 18 ಆದ ಕೂಡಲೇ ಅವರಿಗೆ ಎಲ್ಲ ಆರ್ಥಿಕ ಮೂಲಗಳೇನು ಸಿಗುವುದಿಲ್ಲ. 35, 36 ಹೋದ್ರು PhD MPhil ಮಾಡ್ತಾ ಇರ್ತಾರೆ. ಗಂಡು ಮಕ್ಕಳಿಗೆ ಕೂಡ ಆದಾಯದ ಮೂಲ ಇರುವುದಿಲ್ಲ, ಕಲಿಕೆಯೇ ಮುಂದುವರಿಯುತ್ತದೆ. ಆದರೆ ಕಾನೂನು ಹೇಳುತ್ತದೆ ಅವ ಮೆಜಾರಿಟಿಗೆ ಬಂದ ಮೇಲೆ, ಏಜ್ ಆಫ್ ಮೆಜಾರಿಟಿ ಬಂದ ನಂತರ ಅವ ಕೇಳುವ ಹಾಗೆ ಇಲ್ಲ, ಅವನನ್ನು ಸಾಕಬೇಕು ಅಂತ ಇಲ್ಲ. ಓಕೆ ಓಕೆ, ನೆಕ್ಸ್ಟ್ ಒನ್, ಥರ್ಡ್ ಒನ್, ವೃದ್ಧ ತಂದೆ ತಾಯಿ ಅನ್ನುವಂತ ತಾವು ಹೇಳಿದ್ದೀರಿ. ಇದು ಬಹಳ ದೊಡ್ಡ ಒಂದು ಸಮಸ್ಯೆ. ಹಿರಿಯ ನಾಗರಿಕರು ಅಂತ ಹೇಳ್ತಾರೆ. ಅದು ಆ ವೃದ್ಧ ತಂದೆ ತಾಯಿಯು ಕೂಡ ಸಾಮಾನ್ಯ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆಯಲ್ಲಿ ಅಥವಾ ಗೃಹ ಹಿಂಸೆಯಿಂದ ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ಇರಲಿ, ಅದಕ್ಕಿಂತ ಹೊರತುಪಡಿಸಿದ್ರೆ ಸೀನಿಯರ್ ಸಿಟಿಸನ್ಸ್ ವೆಲ್ಫೇರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳ್ತಾರೆ, ಹಿರಿಯ ನಾಗರಿಕರ ಹಕ್ಕು ರಕ್ಷಣಾ ಕಾಯ್ದೆ. ಈ ಕಾಯ್ದೆ ಬಹಳ ಸಮಂಜಸ ಅಂತ ನನಗೆ ಅನಿಸ್ತದೆ. ಇದು ಬಡವರು, ಬಲ್ಲಿದರು, ಶ್ರೀಮಂತರು ಅಂತ ವರ್ಗ ಅಲ್ಲ. ಅಪ್ಪ ಅಮ್ಮ ವಯಸ್ಸಿಗೆ ಬಂದ ಕೂಡಲೇ ನಾವು ಹೇಳಬಾರದು ಗೊಡ್ಡೆಮ್ಮೆ ಅಂತೇಳಿ ಅವರನ್ನು ದೂರ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಲು ಕೊಡ್ತದೋ ಇಲ್ಲೋ ಅದು ಬೇರೆ ವಿಚಾರ. ನಮ್ಮನ್ನು ಸಾಕಿದ್ದಾರೆ. ನಮ್ಮ ಹಿರಿಯರು ಈಗ ಎಲ್ಲ ಕಡೆಯಲ್ಲೂ ಆಶ್ರಮಗಳು, ವೃದ್ಧಾಶ್ರಮಗಳು ಎಲ್ಲ ದಿನಕ್ಕೊಂದು ಜಾಸ್ತಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತ ನೋಡಿದರೆ ಕಾನೂನಿನ ದೃಷ್ಟಿಯಲ್ಲಿ ಅದು ದೊಡ್ಡ ತಪ್ಪು. 1 ಮಕ್ಕಳು 2 ಮಕ್ಕಳು ಇರ್ತಾರೆ, ಕೆಲವರು ಆಸ್ಟ್ರೇಲಿಯಾದಲ್ಲೋ ಕೆನಡಾದಲ್ಲೋ ಇರ್ತಾರೆ. ಇಲ್ಲಿ ಅಪ್ಪ ಅಮ್ಮ ಏನು ಮಾಡಬೇಕು? ಅವರನ್ನು ನೋಡುವವರು ಯಾರು? ಸೊ ಅವರ ಹಿತರಕ್ಷಣೆಗೋಸ್ಕರ ಆ ಕಾಯ್ದೆ ತಂದಿದ್ದಾರೆ. ಅದರಲ್ಲಿ ಮಕ್ಕಳಿಗೆ ಜವಾಬ್ದಾರಿ ಇದೆ. ಯಾವಾಗ ಮಕ್ಕಳು ದೊಡ್ಡದಾಗುವವರೆಗೆ ತಂದೆ ತಾಯಿಗಳಿಗೆ ಜವಾಬ್ದಾರಿ ಇತ್ತೋ, ತಂದೆ ತಾಯಿಯವರು ವೃದ್ಧರಾಗುವಾಗ ಅವರನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದಲ್ಲ, ಅವರನ್ನು ಬಿಫಿಟ್ಟಿಂಗ್ ಟು ದೇರ್ ಇದು ಮಕ್ಕಳು ನೋಡ್ಕೊಳ್ಬೇಕಾಗ್ತದೆ. ಆ ಜವಾಬ್ದಾರಿಯನ್ನು ಯಾವಾಗ ನಮ್ಮ ಸಮಾಜದಲ್ಲಿ ಮಕ್ಕಳು ಮಾಡ್ತಾ ಇಲ್ವೋ ಈಗ ಇಂಥ ಕಾನೂನುಗಳು ಬರಬೇಕಾಗ್ತದೆ. ಕಾನೂನಿನ ಅವಶ್ಯಕತೆ ಇಲ್ಲ ನಾವು ಸರಿ ಇದ್ರೆ. ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಕಾನೂನು ಮಾಡಿಕೊಂಡು ಕಾನೂನು ನಮ್ಮನ್ನು ಎಚ್ಚರಿಸಬೇಕಾಗ್ತದೆ. ಆ ಕಾರಣ ಅಂತ ತಿಳ್ಕೋಬಹುದು. ನಿಮಗೂ ಈಗ ಅರ್ಥ ಆಗಿರ್ಬೋದು. ಈ ವೃದ್ಧರ ಬಗ್ಗೆ ನಾವು ನೋಡಿದ್ರೆ ವಿ ಆಲ್ವೇಸ್ ಪಿಟಿ ದೆಮ್. ಏನ್ ಮಾಡೋದು? ಆಶ್ರಮಕ್ಕೆ ಹಾಕಿದ್ದಾರೆ. ಶ್ರೀಮಂತರ ತಂದೆ ತಾಯಿಯನ್ನು ಕೂಡ ಕೊಂಡೋಗಿ ಆಶ್ರಮಕ್ಕೆ ಹಾಕ್ತಾರೆ. ಮಕ್ಕಳು ಡಾಕ್ಟರ್ಗಳು, ವೈದ್ಯರು ಅಥವಾ ವಕೀಲರುಗಳು ಇರ್ತಾರೆ. ಅದು ತಂದೆ ತಾಯಿಯನ್ನು ನೋಡುವವರು ಯಾರು ಇಲ್ಲ. ಮಕ್ಕಳಿಗೆ ಟೈಮ್ ಇಲ್ಲ ಅಂತ ಹೇಳೋದೇ ಒಂದು ಸಬೂಬು. ನಿಜ 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 ಸರ್. ಈಗ ತಾವು ಹೇಳಿದಂತಹ ವಿಚಾರ, ಈ ಪತ್ನಿ, ಮಕ್ಕಳು, ವೃದ್ಧ ತಾಯಿ, ತಂದೆ, ಈ 3 ಕೆಟಗರಿ ಬಂದಾಗ ಯಾವ ಪ್ರಕರಣಗಳು ಜಾಸ್ತಿಯಾಗಿ ದಾಖಲಾಗುವಂಥದ್ದು? ಪತಿ ಪತ್ನಿ ಪ್ರಕರಣಗಳು. ಪತಿ ಪತ್ನಿ ಪ್ರಕರಣಗಳು ಜಾಸ್ತಿಯಾಗಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಸಾಮಾಜಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಮೌಲ್ಯಾಧಾರಿತ ಕಾರಣಗಳು ಕೂಡ ಇದ್ದಾವೆ. ಈಗ ಮೌಲ್ಯಗಳೆಲ್ಲ ಕಡಿಮೆ ಆಗಿದೆ. ಯಾವಾಗ ನಮ್ಮಲ್ಲಿ ಕೌಟುಂಬಿಕ ಮೌಲ್ಯಗಳನ್ನು ನಾವು ದೂರ ಇಡ್ತೇವೋ ಆ ಸಂದರ್ಭದಲ್ಲಿ ಮತ್ತೆ ಕಾನೂನೇ ನಮಗೆ ದಾರಿ ತೋರಿಸಬೇಕಾಗ್ತದೆ. ಅದು ನಾನು ಗಂಡಸೇ ತಪ್ಪು ಮಾಡಿದ್ದಾನೆ ಅಥವಾ ಹೆಣ್ಣುಮಗಳೇ ತಪ್ಪು ಮಾಡಿದ್ದಾಳೆ ಅಂತ ಹೇಳುವಂತಲ್ಲ. ವಿ ಶುಡ್ ಹ್ಯಾವ್ ಎ ಬ್ಯಾಲೆನ್ಸ್ಡ್ ಲೈಫ್. ಅಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಬಾರದು, ಲಿಂಗ ತಾರತಮ್ಯ ಮಾಡಬಾರದು. ನಾವೆಲ್ಲ ಸಮಾನರು ಅಂತ ಭಾರತದ ಸಂವಿಧಾನದಲ್ಲಿ ಬರೆದಿದ್ರೂ ಕೂಡ ಎಲ್ಲಿಯೋ ಅಸಮಾನತೆ ಎದ್ದು ಕಾಣುತ್ತದೆ. ಅದನ್ನು ಸರಿಪಡಿಸಬೇಕು, ಸರಿದೂಗಿಸಬೇಕು ಅಂತೇಳಿ ಈ ಕಾನೂನನ್ನು ತಂದಿದ್ದಾರೆ. ತಾವು ತಿಳ್ಕೊಂಡಿರ್ಬೋದು, ಈಗ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತದೆ, ಲೈಂಗಿಕ ದೌರ್ಜನ್ಯಗಳು, ಇಂಥದ್ದೆಲ್ಲ. ಆ ನಿರ್ಭಯ ಪ್ರಕರಣದಲ್ಲಿ, ಒಂದು ಪ್ರಕರಣದಲ್ಲಿ ದೇಶವೇ ಎದ್ದು ನಿಲ್ಲುವಾಗೆ ಆಯ್ತು, ನಿಜ, ಹೊಸ ಕಾನೂನು ತರುವಾಗೆ ಆಯ್ತು.
ಯಾಕಂದ್ರೆ ಹುಡುಗರನ್ನು ಕೂಡ ನಾವು ಓಲೈಸುವ ಒಂದು ಜೀವನ ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಈ ಲಿಂಗ ತಾರತಮ್ಯ ಅಂತ ಹೇಳುವುದು ಗೊತ್ತಿದ್ದು ಗೊತ್ತಿಲ್ಲದು ತಿಳಿದವರಲ್ಲಿಯೂ ಕೂಡ ಇದೆ ಅಂತ ಹೇಳಿದ್ರೆ ನಾವು 21ನೇ ಶತಮಾನದಲ್ಲಿ ಜೀವನ ಮಾಡ್ತೇವಲ್ಲ ಅಂತ ಹೇಳೋ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಮುಂದೆ ಬರ್ತದೆ. ನಮ್ಮಲ್ಲಿ ಅದು ಕೂಡದಿತ್ತು. 20ನೇ ಶತಮಾನದಲ್ಲಿ ನಾವು ಸರಿ ಇದ್ದೆವು. 21ನೇ ಶತಮಾನಕ್ಕೆ ಕಾಲಿಡುತ್ತಾ ನಮ್ಮಲ್ಲಿ ವೈಪರೀತ್ಯಗಳು ತುಂಬ ಆಗಿದ್ದಾವೆ. ಕೌಟುಂಬಿಕ ಪದ್ಧತಿ ಬದಲಾಗಿದೆ, ಜೀವನ ಪದ್ಧತಿ ಬದಲಾಗಿದೆ, ಎಲ್ಲದರಲ್ಲೂ ಬದಲಾವಣೆ ಕಾಣ್ತಾ ಇದ್ದೇವೆ ನಾವು. ಆದರೆ ನನಗೆ ಒಂದು ಮಾತು ನೆನಪು ಬರ್ತದೆ, ಕವಿ ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತೇಳಿ. ಅದನ್ನು ಇಟ್ಕೊಳ್ಬೇಕು ನಾವು. ಹಳತನ್ನೆಲ್ಲ ಬಿಟ್ಟು ಬಿಟ್ರೆ, ಕೌಟುಂಬಿಕ ಜಂಟಿ ಕುಟುಂಬ ಪದ್ಧತಿ ಇದನ್ನೆಲ್ಲ ನಾವು ಮರೆತು ಬಿಟ್ರೆ ಹೊಸತನ್ನು ನಾವು ಮುಂದಿನ ಜನಾಂಗಕ್ಕೆ ಏನು ಕಲಿಸ್ತೇವೆ? ಎಲ್ಲದಕ್ಕೂ ಕಾನೂನು ಪರಿಹಾರ ಅಲ್ಲ, ಎಲ್ಲದಕ್ಕೂ ಕಾನೂನು ಮದ್ದಲ್ಲ. ನಾವು ಬೆಳೆದು ಬರುವ ರೀತಿ ಆ ರೀತಿ ಇರಬೇಕು. ನಿಜ. ಜೊತೆಗೆ ಸರ್, ಇಲ್ಲಿ ಮಕ್ಕಳು ತಾವು ಆಗಲೇ ಹೇಳಿದಾಗೆ ಪತಿ ಪತ್ನಿಯರ ಕಲಹಗಳು ಜಾಸ್ತಿ ಆಗುತ್ತೆ, ಜೀವನಾಂಶ ಈ ವಿಚಾರವಾಗಿ ಜಾಸ್ತಿ ದಾಖಲಾಗುತ್ತೆ. ಈ ಹಿಂದೆ 2000 500 ರೂಪಾಯಿಗಳು ಅನ್ನುವಂಥದ್ದು ಇತ್ತು. ಆದರೆ ಈಗ ಲಿಮಿಟೇಷನ್ಸ್ ಇಲ್ಲ ಅಂತ ಬಂದಾಗ ಎಷ್ಟು ವ್ಯಾಪ್ತಿಯವರೆಗೆ ಅಂಡ್ ಹೇಗೆ ಜೀವನಾಂಶವನ್ನ ಕೇಳಬಹುದು? ಪ್ರೊಸೀಜರ್ ಏನಾದ್ರು ಇದೆಯಾ? ಬಾಯಿಗೆ ಬಂದಾಗೆ ಒಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಫಿಟ್ಟಿಂಗ್ ಟು ದೇರ್ ಸ್ಟೇಟಸ್ ಅಂತ ಹೇಳ್ತಾರೆ. ಯಾರು ನ್ಯಾಯಾಲಯಕ್ಕೆ ಬೇಕಾದಂತ ಪೂರಕ ದಾಖಲೆಗಳನ್ನು ಮತ್ತು ಸಾಕ್ಷಿ ವಿಚಾರಣೆ ಕೊಡಬೇಕು. ಗಂಡ ಒಬ್ಬ IAS ಆಫೀಸರ್ ಆಗಿದ್ದಾನೆ, 1,60,000 ಸಂಬಳ ಬರ್ತದೆ. ಅವನ ಹೆಂಡತಿ ಹೌಸ್ ವೈಫ್ ಆಗಿರ್ತಾಳೆ. ಕಲಹ ಶುರು ಆಗತ್ತೆ. ಅವಳು ಮೇಂಟೆನೆನ್ಸ್ ಕೇಳುವಾಗ ಬಿಫಿಟ್ಟಿಂಗ್ ಟು ದೇರ್ ಸ್ಟೇಟಸ್ ಅಂತ ಹೇಳಿದ್ರೆ ಸಾಮಾಜಿಕ ಸ್ಟೇಟಸ್ ಮಾತ್ರ ಅಲ್ಲ, ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ನೋಡ್ಕೊಳ್ಬೇಕಾಗ್ತದೆ. ಆವಾಗ ಗಂಡ ಅಷ್ಟೇ ಮೊತ್ತವನ್ನು ಕೊಡಬೇಕು. ಬಡವರು ಇರ್ತಾರೆ, ಅವನಿಗೆ ಗಂಡನಿಗೆ ಆದಾಯದ ಮೂಲವೇ ತಿಂಗಳಿಗೆ ಒಬ್ಬೊಬ್ಬ ಅಂದ್ರೆ ಒಂದು 5,000 ರೂಪಾಯಿ ಇರ್ಬೋದು. ಅದರಲ್ಲಿ 1,000 ಕೊಡೋದು ದೊಡ್ಡದೇ. 1 ಲಕ್ಷ ಬರುವವ 25,000 ಕೊಡುವಾಗ 5ರಲ್ಲಿ 1,000 ಕೊಡೋದು ದೊಡ್ಡದೇ. ಆ ರೀತಿ ಇದನ್ನು ಅದು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಎಲ್ಲರೂ ಗಂಡ ಹೆಂಡತಿ ಸಂಬಂಧವನ್ನು ಇಟ್ಕೊಂಡು ಕೋರ್ಟಿಗೆ ಹೋದ ಕೂಡಲೇ ಒಂದೇ ಯಾರ್ಡ್ ಸ್ಟಿಕ್ ಇರೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದೇರ್ ಲೈಫ್ ಸ್ಟೈಲ್, ಸ್ಟೇಟಸ್, ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲವನ್ನು ನೋಡ್ತಾರೆ. ಇದು ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಮಕ್ಕಳ ವಿಚಾರವಾಗಿಯೂ ಕೂಡ, ವೃದ್ಧ ತಂದೆಯ ವಿಚಾರವಾಗಿಯೂ ಕೂಡ ಇದು ಅಪ್ಲೈ ಆಗುತ್ತೆ. ಓಕೆ. ಜೊತೆಗೆ ಈ ವಿಚ್ಛೇದಿತ ಮಹಿಳೆಯ ಬಗ್ಗೆ ಆಗ್ಲೇ ತಾವು ಮಾಹಿತಿಯನ್ನು ಕೊಟ್ರಿ. ವಿಚ್ಛೇದಿತ ಮಹಿಳೆ ಮರು ಮದುವೆ ಆಗ್ತಾಳೆ. ಮರು ಮದುವೆ ಆದ್ರೂ ಕೂಡ ಪ್ರಥಮ ಗಂಡ ಏನಿರ್ತಾನೆ ಆತನಿಂದ ಜೀವನಾಂಶವನ್ನ ಪಡೆದುಕೊಳ್ಳಬಹುದು ಅನ್ನುವಂತಹ ವಿಚಾರ. ಮರುಮದುವೆ ಆದ ನಂತರ ಜೀವನಾಂಶ ಅಂತ ಕೇಳಲಿಕ್ಕೆ ಬರುವುದಿಲ್ಲ. ಒಂದು ವೇಳೆ ಮದುವೆ ಆಗಿರ್ತಾರೆ, ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಗಂಡ ತೀರಿ ಹೋದ್ರು ಅಂತ ಹೇಳಿದ್ರೆ ವಿಧವೆ ಆಗ್ತಾಳೆ. ವಿಧವೆಗೆ ಗಂಡನ ಆಸ್ತಿಯಲ್ಲಿ ಹಕ್ಕಿದೆ, ಮೃತ ಗಂಡನ ಆಸ್ತಿಯಲ್ಲಿ ಹಕ್ಕಿದೆ. ಇಲ್ಲಿ ಜಿಜ್ಞಾಸೆ ಏನಂತ ಹೇಳಿದ್ರೆ ಅವಳು ಪುನಃ ವಿಧವೆ ಮರುಮದುವೆ ಆಗ್ತಾಳೆ. ಈಗ ವಿಧವಾ ವಿವಾಹಕ್ಕೆ ಎಲ್ಲ ನಾವು ರಾಜಾರಾಮ್ ಮೋಹನ್ ರಾಯ್ ಅವರ ಕಾಲದಿಂದಲೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ರು, ಇದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳುವಂಥದ್ದು. ಈಗ ವಿಧವೆಗೆ ಮದುವೆ ಆದರೆ ಮೊದಲಿನ ಮೃತ ಗಂಡನ ಆಸ್ತಿ ಹಕ್ಕು ಅವಳಿಗೆ ಸಿಗ್ತದೆ. ಅದನ್ನು ಕಳ್ಕೊಳ್ಳೋದಿಲ್ಲ. ಅವಳು ಮದುವೆ ಆದ ಕೂಡಲೇ ಅದು ಹೋಗೋದಿಲ್ಲ. ಜೀವನಾಂಶ ಅಂತ ಹೇಳುವಂಥದ್ದು ಅವಳು ಮರು ಮದುವೆ ಆದ ನಂತರ ಅದು ಹೊರಟೋಗತ್ತೆ. ಅವಳಿಗೆ ಮದುವೆ ಆಗಿ ಗಂಡ ಇರ್ತಾರೆ. ಮೊದಲಿನ ವಿಚ್ಛೇದಿತ ಪತಿಯ ವಿರುದ್ಧ ಜೀವನಾಂಶವನ್ನು ಅವಳು ಮರು ಮದುವೆ ಆದ ನಂತರ ಕೇಳುವಾಗೆ ಇಲ್ಲ. ಆದ್ರೆ ಗಂಡ ಮೃತಪಟ್ಟಿದ್ದು, ವಿಧವೆ ಆಗಿದ್ದು, ಮೃತ ಗಂಡನ ಆಸ್ತಿಯಲ್ಲಿ ಹಕ್ಕು ಬರ್ತದೆ. ಗಂಡ ಇದ್ದಾಗ ಮರು ಮದುವೆ ಆದ್ರೆ ಆಸ್ತಿ ಸಿಗಲ್ಲ. ಗಂಡ ಇಲ್ಲ. ಅಗೇನ್ ಅಲ್ಲಿ ಗಂಡ ತೀರಿ ಹೋಗಿದ್ರೆ ಈ ಮಹಿಳೆಗೆ ಆಸ್ತಿ ಸಿಗುತ್ತೆ, ಗಂಡನ ಪಾಲು ಸಿಗುತ್ತೆ ಅನ್ನುವಂಥದ್ದು. ಈ ಸಂದರ್ಭ ಸರ್ ತಾವು ಹೇಳಿದಂತಹ ವಿಚಾರ ಈ ಸಂದರ್ಭಗಳಲ್ಲಿ ಜನರು ಕೇಳಬಹುದು ಈ ಒಂದು ವಿಚಾರವನ್ನ. ಕೆಲವರಿಗೆ ನೇರವಾಗಿ ಕೇಳಲಿಕ್ಕೂ ಕೂಡ ಸಂಕೋಚ ಇರಬಹುದು, ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಅಂದ್ರೆ ವಿಧವಾ ಮಹಿಳೆ ಅಂದ್ರೆ ಗಂಡ ತೀರಿ ಹೋದಾಗ ಗಂಡನ ಆಸ್ತಿಯ ಎಷ್ಟು ಪಾಲು, ಬೃಹತ್ ಪಾಲು ಬರುತ್ತಾ ಅಥವಾ ಯಾವ ರೀತಿಯ ಕಾನೂನುಬದ್ಧವಾಗಿ? ಯಾಕಂತ ಹೇಳಿದ್ರೆ ಈಗ ನಮಗೆ ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಹೇಳಿ ಹಿಂದೂಗಳಿಗೆ ಸಂಬಂಧಪಟ್ಟದ್ದು, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಹೇಳಿದ್ರೆ ಈ ಮೈನಾರಿಟಿ ಕ್ರಿಶ್ಚಿಯನ್ಸ್ ಇವರಿಗೆಲ್ಲ ಬರ್ತದೆ. ಮೊಹಮ್ಮಡನ್ ಸಕ್ಸೆಷನ್ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ವಿಭಾಗದ ಹಕ್ಕುಗಳಿದ್ದಾವೆ. ಈಗ ಹಿಂದೂಗಳಿಗೆ ಗಂಡು ಹೆಣ್ಣು ಒಂದೊಂದು ಪಾಲು ಕೊಟ್ರೆ, ಮಹಮ್ಮದೀಯರಲ್ಲಿ ಹೆಣ್ಣು ಮಕ್ಕಳಿಗೆ ಅರ್ಧ ಪಾಲು, ಗಂಡನಿಗೆ ಇಡೀ ಪಾಲು ಅಂತ ಹೇಳುವಂಥದ್ದು ಇದೆ. ಕ್ರೈಸ್ತರಿಗೆ ಸಂಬಂಧಪಟ್ಟ ಸಕ್ಸೆಷನ್ ಆಕ್ಟ್ ಅಲ್ಲಿ ಸರಿ ಪಾಲು ಅಂತ ಹೇಳುವಂತ ಇದೆ. ಆದ್ರೆ ವಿಧವೆಗೆ 1/3
ಕಾರ್ಡ್ ಕೊಡಬೇಕು ಅಂತ ಹೇಳುವಂಥದ್ದು ಇದೆ. ಇದು ಇಟ್ ಡಿಪೆಂಡ್ಸ್ ಆನ್ ದಿ ಲಾ. ಅದು ಕಾನೂನುಬದ್ಧವಾಗಿ ವಿಭಾಗದ ಹಕ್ಕು ಅವರಿಗೆ ಸಿಗ್ತದೆ. ಓಕೆ 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 ಎಸ್ ಸರ್, ತಾವು ಮಾತುಗಳಲ್ಲಿ ಹೇಳಿದಾಗ ಪ್ರತಿ ಬಾರಿ ಒತ್ತಿ ಹೇಳಿದಂತಹ ವಿಚಾರ ಮಹಿಳಾ ದೌರ್ಜನ್ಯ, ಅದನ್ನು ತಾವು ತುಂಬಾ ಫೋಕಸ್ ಮಾಡ್ತಾ ಇದ್ರಿ. ಈ ಮಹಿಳಾ ದೌರ್ಜನ್ಯದ ವಿಚಾರವಾಗಿ ನಾವು ಮಾತಾಡಿದಾಗ ಈ ಮಹಿಳಾ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಯಾವ ಯಾವ ನೊಂದ ಮಹಿಳೆ ಜೊತೆಗೆ ಏನೆಲ್ಲ ಪರಿಹಾರಗಳನ್ನ ನ್ಯಾಯಾಲಯದ ಮೂಲಕ ಪಡೆಯಬಹುದು? ಬಹಳ ಸಮಂಜಸ. ಯಾಕಂತ ಹೇಳಿದ್ರೆ ಈ ಮಹಿಳೆಯರ ಮತ್ತು ಮಕ್ಕಳ ವಿರುದ್ಧ ದೌರ್ಜನ್ಯ ಆಗುವುದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇದು ಜಗತ್ತಿನಾದ್ಯಂತ ಇರುವಂಥದ್ದು. ಈ ಗೃಹ ಹಿಂಸೆಯಿಂದ ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆಯನ್ನು ನಮ್ಮ ದೇಶದವರು ಕಾನೂನು ಜಾರಿ ಮಾಡಬೇಕಿದ್ರೆ ಅದಕ್ಕೆ ಒಂದು ಇತಿಹಾಸ ಇದೆ. ಜಾಗತಿಕ ಮಟ್ಟದಲ್ಲಿ ವಿಯೆನ್ನಾ ಕನ್ವೆನ್ಷನ್ ಅಂತ ಹೇಳಿ 1994ರಲ್ಲಿ ಮಾಡಿದ್ರು. ಆನಂತರ ಅದೇ ವಿಚಾರದ ಬಗ್ಗೆ ಬಹಳ ದೊಡ್ಡ ಒಂದು ಸಮ್ಮೇಳನ ಬೀಜಿಂಗ್ ಕನ್ವೆನ್ಷನ್ ಅಂತ ಮಾಡಿದ್ರು. ಅಲ್ಲಿ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಮಹಿಳೆಯರಿಗೆ ಗೃಹ ಹಿಂಸೆಯಲ್ಲಿ ದೌರ್ಜನ್ಯ ಆಗ್ತದೆ, ಪತಿಯಿಂದ ಆಗ್ತದೆ ಅಥವಾ ಪತಿಯ ಸಂಬಂಧಿಕರಿಂದ ಆಗ್ತದೆ, ಯಾವುದು ಮನೆಯ 4 ಗೋಡೆಗಳ ಮಧ್ಯೆ ದೌರ್ಜನ್ಯ ಆಗ್ತದೆ ಅದು ಬೀದಿಗೆ ಬರುವುದಿಲ್ಲ, ಅದು ಮಾಧ್ಯಮಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಅಷ್ಟು ಕಂಟ್ರೋಲ್ ಮೆಕ್ಯಾನಿಸಮ್ ಅಲ್ಲಿ ಇರ್ತದೆ. ಅದಕ್ಕೆ ಅಂತ ಒಂದು ಕಷ್ಟಕ್ಕೆ ಒಳಗಾದ ಮಹಿಳೆಯರಿಗೆ ಒಂದು ಕಾನೂನು ಮಾಡಬೇಕಂತ ಹೇಳುವ ನಿಟ್ಟಿನಲ್ಲಿ ಜಾಗತಿಕವಾಗಿ ತೀರ್ಮಾನ ತೆಗೆದುಕೊಂಡ ಪ್ರಕಾರ ನಾವು ಕೂಡ ಆ ಕನ್ವೆನ್ಷನ್ಗೆ ಸದಸ್ಯರು, ಭಾರತ ಕೂಡ. ಆದ್ರಿಂದ ಈ ಕಾನೂನು ಬಂತು. ಇದರಲ್ಲಿ ಅವರು ಹಲವಾರು ರಕ್ಷಣಾತ್ಮಕ ಕಾನೂನುಗಳನ್ನ ತಂದಿದ್ದಾರೆ. ಅದರಲ್ಲಿ ಏನ್ ಹೇಳ್ತದೆ, ಕೆಲವು ಕಾನೂನಲ್ಲಿ ಒಂದು ಪರಿಹಾರ ಕೇಳಬಹುದು. ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಹಲವಾರು ಪರಿಹಾರಗಳನ್ನು ಕೇಳಿಕೊಳ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಹಂಚಿಕೊಂಡ ಬಾಳಿದ ಮನೆಯಲ್ಲಿ ವಾಸಿಸುವ ಹಕ್ಕು ಇರ್ತದೆ. ಈಗ ಗಂಡ ಕುಡಿದು ಬರ್ತಾನೆ, ಹೆಂಡತಿಗೆ ಹೊಡಿತಾನೆ, ಮನೆಯಿಂದ ಹೊರಗೆ ಹಾಕ್ತಾನೆ. ಮೊದಲ ಅದೆಲ್ಲ ತುಂಬಾ ಇರ್ತಿತ್ತು. ಮನೆಯಿಂದ ಹೊರಗೆ ಹಾಕಿದವ್ರು ಏನ್ ಮಾಡಬೇಕು? ಒಂದು ಬೀದಿಗೆ ಬರಬೇಕು, ಇಲ್ಲ ತನ್ನ ತಂದೆ ತಾಯಿ ಇದ್ರೆ ಅಲ್ಲಿ ಹೋಗ್ಬೋದು. ತಂದೆ ತಾಯಿ ಮೃತಪಟ್ಟಿದ್ರೆ ಆ ಹೆಣ್ಣು ಮಗಳ ಅಬಲೆ ರಕ್ಷಣೆ ಮಾಡುವಂತ ಕಾನೂನು ಇರಲಿಲ್ಲ. ಈಗ ಹಾಗೆ ಅಲ್ಲ. ಈಗ ಅವಳ ಕೈಯಲ್ಲಿ ಕೂಡ ಲೇತಲ್ ವೆಪನ್ ಇದೆ. ಅವಳು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ನನಗೆ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಹೇಳ್ತೇವೆ, ಗಂಡನ ಮನೆಯಲ್ಲಿ ನನಗೆ ವಾಸಿಸುವ ಹಕ್ಕು ಕೊಡಿ, ಅದು ಕಾನೂನುಬದ್ಧ ಹಕ್ಕು. ಗಂಡನ ಮನೆಯಲ್ಲಿ ನ್ಯಾಯಾಧೀಶರು ತಕ್ಷಣವೇ ಕೊಟ್ಟು ಬಿಡ್ತಾರೆ. ಅದಕ್ಕೇನು ದೊಡ್ಡ ಕಷ್ಟ ಏನಿಲ್ಲ, ಒಂದು ಅಫಿಡವಿಟ್ ಬರೆದಾಕಿ ಸಾಕು ಅಂತ ಹೇಳ್ತಾರೆ. ಶಿಕ್ಷೆ ಗಂಡ ಹೊಡೆದಕ್ಕೆ ಬಡ್ದದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ತನ್ನಿ ಅಂತ ಹೇಳಲ್ಲ. ಗಂಡ ನನಗೆ ದೌರ್ಜನ್ಯ ಮಾಡ್ತಾ ಇದ್ದಾನೆ, ನನಗೆ ಊಟಕ್ಕೆ ತುತ್ತಿಗೆ ಕೊಡ್ತಾ ಇಲ್ಲ, ಅಥವಾ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ನೋಡ್ತಾ ಇದ್ದಾನೆ, ನನ್ನ ಸಣ್ಣ ಮಗುವನ್ನು ಕಿತ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾನೆ, ಗಂಡನ ಮನೆಯವರು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ತಕ್ಷಣ ತಡೆಯಾಜ್ಞೆ ಕೊಡ್ತಾರೆ. ಎಕ್ಸ್ಪರ್ಟೇ ಏಕಪಕ್ಷೀಯವಾಗಿ ಅರ್ಜಿ ಸಲ್ಲಿಸಿದರೆ ಸಾಕು, ಅಥವಾ ಸಂಬಂಧಪಟ್ಟ ಇಲಾಖೆಯವರ ಮೂಲಕ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇದೆ, ಹೆಚ್ಚಿನ ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ ಇದು. ಅಲ್ಲಿ ಹೋದ್ರೆ ಆಯ್ತು. ಎಲ್ಲವನ್ನೂ ನಾವು ನೆಗೆಟಿವ್ ಆಗಿ ನೋಡ್ಕೋಬಾರ್ದು. ಸರ್ಕಾರದ ವ್ಯವಸ್ಥೆಗಳು, ಸರ್ಕಾರದ ಸೌಲಭ್ಯಗಳನ್ನು ನಾವು ಇದು ನನಗೆ ಸಂಬಂಧಪಟ್ಟದಲ್ಲ, ಇದು ನನಗೆ ಸಿಗ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ಬಾರ್ದು. ನಾವು ಹೋಗಿ ಕೇಳಿದ್ರೆ, ನಾವು ಮುಂದುವರಿದ್ರೆ ಇದು ನಿಂತ ನೀರಾಗಬಾರ್ದು. ನಾವೇನ್ ಹೇಳ್ತೇವೆ ಒನ್ ವೇ ಟ್ರಾಫಿಕ್ ಅಂತ, ಇಟ್ ಮಸ್ಟ್ ಬಿ 2 ವೇ ಟ್ರಾಫಿಕ್. ಸರ್ಕಾರ ಕೊಡುವ ಸೌಲಭ್ಯಗಳಿಗೆ ನಾಗರಿಕರು ಸ್ಪಂದಿಸಬೇಕು. ಹಾಗಿದ್ರೆ ಇಟ್ ವಿಲ್ ಬಿ ಎ ಚೆರಿಸ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ ನಾವು. ಯಾವತ್ತೂ ಕೂಡ ಅವರಿಗೆ ಅವರ ಕಷ್ಟಕ್ಕೆ ಸ್ಪಂದನೆ ಸಿಗ್ತದೆ, ಕಾನೂನಾತ್ಮಕವಾಗಿ ಪರಿಹಾರ ಕೂಡ ಸಿಗ್ತದೆ, ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಈ ಮಹಿಳಾ ದೌರ್ಜನ್ಯ ಅಂತ ಹೇಳಿದ್ರೆ ಯಾವೆಲ್ಲ ಪ್ರಕರಣಗಳು ಬರುತ್ತೆ ಸರ್ ಇಲ್ಲಿ ಮಹಿಳಾ ದೌರ್ಜನ್ಯ ಕಾಯ್ದೆ? ಈಗ ಮಹಿಳೆಯರಿಗೆ ದೈಹಿಕ ಮಾನಸಿಕ ಹಿಂಸೆ ನೀಡುವಂಥದ್ದು. ದೈಹಿಕ ಹಿಂಸೆಗಳೆಲ್ಲ ನಮ್ಮ ಹಳ್ಳಿಯಲ್ಲೆಲ್ಲ ಹೋದ್ರೆ ಈ ಕೆಲವೆಲ್ಲ ಚಟಗಳಿಂದಾಗಿ ಗಂಡಸರು ಸ್ವಲ್ಪ ಪ್ರಾಬಲ್ಯ ಮೆರೆಯುತ್ತಾರೆ. ಹೊಡೆಯೋದು, ಬಡಿಯೋದು, ದಿನಾ ಹಿಂಸೆ ಕೊಡೋದು, ಅಥವಾ ಅವರಿಗೆ ಊಟಕ್ಕೆ ಕೊಡ್ಲಿಕ್ಕಿಲ್ಲ, ಅಥವಾ ಅವರಿಗೆ ಆಸನ ವ್ಯಸನ ಯಾವುದು ವ್ಯವಸ್ಥೆ ಒಬ್ಬ ಮಾಡದೇ ಇದ್ರೆ ಅವನಿಗೆ ಗೃಹಸ್ಥಾಶ್ರಮ ಯಾಕೆ ಬೇಕು? ನನಗೆ ಗೃಹಸ್ಥ ಅಂತ ಹೇಳಿದ್ರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ನೊಗ ಹೊರುವುದು ಅಂತ ಹೇಳಿ, ನಾವು ಕುಟುಂಬದ ನೊಗ ಹೊರಬೇಕು, ಹೆಗಲ ಮೇಲೆ ಹೊತ್ಕೊಳ್ಬೇಕು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ತಾನು ನಿಭಾಯಿಸದಿದ್ರೆ ಅವ ಗಂಡನೂ ಆಗುವುದಿಲ್ಲ, ಗಂಡಸೂ ಆಗುವುದಿಲ್ಲ. ಆದ್ರಿಂದ ಕಾನೂನು ಹೇಳುತ್ತದೆ ನಿನಗೆ ಬದ್ಧತೆ ಇರಬೇಕು, ಪತ್ನಿ ಮತ್ತು ಮಕ್ಕಳನ್ನು ಸಾಕುವಂಥದ್ದು, ಅವರಿಗೆ ಬೇಕಾದ ಮಿನಿಮಮ್ ಎಮ್ಯುನಿಟೀಸ್ ಏನಿದೆ, ಬೇಸಿಕ್ ಎಮ್ಯುನಿಟೀಸ್, ಅದನ್ನು ಪ್ರೊವೈಡ್ ಮಾಡುವ ಕರ್ತವ್ಯ ಇದೆ. ನನ್ನಿಂದ ಆಗೋದಿಲ್ಲ ಅಂತ ಹೇಳುವ ಮದುವೆ ಆಗಿರ್ತಾನೆ, ಮಕ್ಕಳು ಮಾಡಿರ್ತಾನೆ, ನನಗೆ ಕೊಡ್ಲಿಕ್ಕಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಆದ್ರಿಂದ ಆ ಮನೆಯಲ್ಲಿ ಬಾಳುವ ಒಂದು ವ್ಯವಸ್ಥೆ ಕೊಡಬೇಕು. ಗೃಹ ಹಿಂಸೆ ಬಾಧಿತ ವ್ಯಕ್ತಿ ಕೆಲಸ ಮಾಡುವ ಸ್ಥಳಕ್ಕೆ, ಈಗ ಹೆಂಡತಿ ಎಲ್ಲಿಯಾದ್ರೂ ಕೆಲಸಕ್ಕೆ ಹೋಗ್ತಾಳೆ, ಗಂಡ ಅಲ್ಲಿ ಪದೇ ಪದೇ ಹೋಗಿ ಒಂದು ಹಿಂಸೆ ಕೊಡ್ತಾನೆ, ಎಲ್ಲಿ ಕೆಲಸದ ಸ್ಥಳದಲ್ಲಿ. ನನ್ನ ಹೆಂಡತಿ ಕರೀರಿ ಹೊರಗೆ ಅಂತ ಹೇಳಿ ಏನಾದರೂ ಮಾದಕ ವಸ್ತು ಸೇವಿಸಿಕೊಂಡು ಹೋಗುವವರು ಇರ್ತಾರೆ. ಕುಡಿತದ ಅಮಲಲ್ಲಿ ಹೋಗಿ ಕೂಡ ಹೆಂಡತಿಯನ್ನು ಹಿಡಿದು ಅಲ್ಲಿ ಸಾರ್ವಜನಿಕವಾಗಿ ಅವರಿಗೆ ಹಲ್ಲೆ ಮಾಡೋದಿಂತ
ಅಂತ ಸಂದರ್ಭದಲ್ಲಿ ಕೂಡ ಆ ಮಹಿಳೆ ಮ್ಯಾಜಿಸ್ಟ್ರೇಟರ್ ಮುಂದೆ ಪರಿಹಾರ ಕೇಳಬಹುದು, ತಡೆಯಾಜ್ಞೆ ತರಬಹುದು. ಇಂಥ ಎಲ್ಲ ಅವಕಾಶಗಳು ಕಾನೂನಲ್ಲಿದೆ. ವಾಸದ ಬಗ್ಗೆ ಆದೇಶ ಗಂಡನಿಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಸರ್? ಅವ ಅದನ್ನು ಪಾಲಿಸಲೇಬೇಕು, ಇಲ್ಲದಿದ್ರೆ ಜೈಲಿಗೆ ಹೋಗ್ಬೇಕು. ಈಗ ಮೇಂಟೆನೆನ್ಸ್ ಆರ್ಡರ್ ಆಗಿದೆ, 10,000 ರೂಪಾಯಿ, 2-3 ಮಕ್ಕಳು, ಪತ್ನಿ ಇದ್ದಾಳೆ, ಅವ್ರಿಗೆ ಏನೂ ಕೊಡ್ತಾ ಇಲ್ಲ. ಎಷ್ಟೋ ಹೆಣ್ಣು ಮಕ್ಕಳು ನಮ್ಮಲ್ಲಿ ಬರ್ತಾರೆ ಕಣ್ಣೀರು ಹಾಕೊಂಡು, ಸರ್ ಗಂಡ ಏನು ಕೊಡ್ತಾ ಇಲ್ಲ, ಗಂಡ ಇನ್ನೊಂದು ಮದುವೆ ಆಗಿದ್ದಾನೆ, ನಮ್ಮನ್ನು ರಸ್ತೆಗೆ ಹಾಕಿದ್ದಾನೆ ಅಂತ ಹೇಳುವವರು ತುಂಬಾ ಇದ್ದಾರೆ. ಕೆಲವು ಕಮ್ಯುನಿಟಿಯಲ್ಲಿ ಅದು ಸಾಮಾನ್ಯ ಆಗಿದೆ. ಮದುವೆ ಆಗುವುದು ನನ್ನದೊಂದು ಹಕ್ಕು ಅಂತ ಹೇಳಿದ್ರೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ. 3-4 ಮಕ್ಕಳು, ಪತ್ನಿ, ಸಣ್ಣ ಮಕ್ಕಳು, ಶಾಲೆಗೆ ಹೋಗ್ಲಿಕ್ಕೆ ಫೀಸ್ ಕಟ್ಟೋದಿಲ್ಲ. ಗಂಡನ ಕೈಯಿಂದ ವಸೂಲು ಮಾಡಿಕೊಡುವ ಅಧಿಕಾರ ಇದೆ ಈ ಕಾನೂನಿಗೆ. ಗಂಡ ಅವರನ್ನು ಜೀವನಾಂಶ ಕೊಡುವ ಅಧಿಕಾರ ಇದೆ. ಮಕ್ಕಳ ಲಾಲನೆ ಪಾಲನೆ, ವೈದ್ಯಕೀಯ ಖರ್ಚು ವೆಚ್ಚಗಳು ಎಲ್ಲವನ್ನೂ ಕೊಡ್ಲಿಕ್ಕೆ ಅವಕಾಶ ಇದೆ, ಖರ್ಚು ಸಮೇತ. ಎಲ್ಲವೂ ಕೊಡಬೇಕು. ಅದು ನಾವು ಹೇಳ್ಬೋದು ಈಗಿನ ಕಾಲದಲ್ಲಿ. ಈಗ ಒಂದು ಕಾಲದಲ್ಲಿ ಇತ್ತು, ನಾವು ಸಣ್ಣದಿರುವಾಗ ಕಾಲೇಜಲ್ಲಿ ಇರಬೇಕಿದ್ರೆ ಲಿಂಗ ತಾರತಮ್ಯದ ಬಗ್ಗೆ ನಾವು ತುಂಬಾ ಮಾತಾಡ್ತಾ ಇದ್ವಿ, ಈಕ್ವಾಲಿಟಿ ಬೇಕು ಅಂತ. ಈಗ ಹಾಗೆಲ್ಲ. ಈಗ ಹೆಣ್ಣು ಮಕ್ಕಳಿಗೆ ಹಿರಿಯ ನಾಗರಿಕರಿಗೆ ಅಂತ ಹೇಳ್ಕೊಂಡು ಒಂದಂಶ ಜಾಸ್ತಿಯೇ ಹಕ್ಕುಗಳು ಬಂದಿದ್ದಾವೆ. ಗಂಡಸು ಸ್ವಲ್ಪ ಸಫರ್ ಆಗಬೇಕಾಗ್ತದೆ ಅಥವಾ ಅವ ನಿಯತ್ತಲ್ಲಿ ಜೀವನ ಮಾಡಬೇಕಾಗ್ತದೆ. ಇಂಥ ಒಂದು ವ್ಯವಸ್ಥೆ ಇದೆ. ನಿಜವಾಗಿರುವಂತಹ ಮೆಸೇಜ್. ಜೊತೆಗೆ ಸರ್, ಮ್ಯಾಜಿಸ್ಟ್ರೇಟರ್ ತಾವು ಹೇಳಿದಂತಹ ವಿಚಾರ, ಮ್ಯಾಜಿಸ್ಟ್ರೇಟರ್ ಮಾಡಿರುವಂತಹ ಆದೇಶ, ಈ ಆದೇಶವನ್ನ ಮೇಲ್ಮನೆಗೆ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಮ್ಯಾಜಿಸ್ಟ್ರೇಟರ್ ಆದೇಶವನ್ನ ಕೊಡ್ತಾರೆ. ಇದನ್ನ ಗೃಹ ಹಿಂಸೆಯಿಂದ ಹೆಣ್ಣು ಮಕ್ಕಳ ರಕ್ಷಣಾ ಕಾಯ್ದೆಯಲ್ಲಿ ಅವಕಾಶ ಇದೆ. ಈಗ ಗಂಡ ಕೂಡ ಬರ್ತಾನೆ ಎಲ್ಲ ಸಂದರ್ಭದಲ್ಲಿಯೂ. ಕೆಲವು ಸಲ ಕಾನೂನುಗಳು ಕೂಡ ಮಿಸ್ಯೂಸ್ ಆಗ್ತವೆ. ಇದು ನಮ್ಮ ಕನ್ಸರ್ನ್. ನಾವು ಯಾವತ್ತೂ ಕಾನೂನಿನ ಬಗ್ಗೆ ಮಾತಾಡುವಾಗ, ಕಾನೂನನ್ನು ಬಿಂಬಿಸುವಾಗ ಅಲ್ಲಿ ಕೆಲವು ತಫಾವತ್ತುಗಳು ಕೂಡ ನಡುತ್ತದೆ. ಕೆಲವು ಸಲ ಹೆಣ್ಣು ಮಕ್ಕಳು ಕೂಡ ಗಂಡಸರಿಗೆ ಹುಷಾರಿದ್ದಾರೆ, ಸಂತೋಷನೇ. ಆದ್ರೆ ಕನ್ಫ್ರಂಟ್ ಮಾಡುವಷ್ಟಲ್ಲ, ಜಗಳ ಮಾಡುವಷ್ಟಲ್ಲ. ಗಂಡನನ್ನು ಬುದ್ಧಿ ಕಲಿಸಬೇಕು ಅಂತ ಹೇಳ್ಕೊಂಡು ಈ ಎಲ್ಲ ಕಾಯ್ದೆಗಳನ್ನು ಸೇರಿಸ್ಕೊಂಡು ಅವನ ಮೇಲೆ ಒಂದಷ್ಟು ಕೇಸ್ ಹಾಕಿ ಅವನ ಭವಿಷ್ಯ ಹಾಳು ಮಾಡ್ತೇನೆ ಅಂತ ಹೋದ್ರೆ ಅದು ತಪ್ಪೇ. ಆವಾಗ ನ್ಯಾಯಾಲಯಗಳು ಬಹಳ ಸೂಕ್ಷ್ಮವಾಗಿ ಏಕಪಕ್ಷೀಯವಾಗಿ ಆದೇಶಗಳನ್ನೆಲ್ಲ ತಗೊಳ್ತಾರೆ ಗಂಡನ ವಿರುದ್ಧ. ಗಂಡ ಕೋರ್ಟಿಗೆ ನಂತರ ಬರ್ತಾರೆ. ಅಲ್ಲಿ ಅದೇ ಕಾಯ್ದೆ ಕಲಂ 25ರಲ್ಲಿ ಏಕಪಕ್ಷೀಯ ಆದೇಶ ಮಾಡಿದ್ರೆ ಅದನ್ನು ತಿದ್ದುಪಡಿ ಮಾಡಬೇಕು ಅಥವಾ ಬದಲಾವಣೆ ಮಾಡಬೇಕು ಅಥವಾ ಅನೂರ್ಜಿತಗೊಳಿಸಬೇಕು ಅಂತೇಳಿ ಅದೇ ಕಾಯ್ದೆಯಲ್ಲಿ ಅವಕಾಶ ಇದೆ. ಬಟ್ ಗಂಡನಾದವ ಬಂದು ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ನೋಡಿ, ಕೆಲವು ಸಲ ಹೆಂಡತಿ ತನಗೆ ಉದ್ಯೋಗ, ಆರ್ಥಿಕ ವ್ಯವಸ್ಥೆ ಇರುವುದನ್ನು ಹೇಳಿರೋದಿಲ್ಲ. ಆವಾಗ ಗಂಡ ಕೋರ್ಟಿಗೆ ಬಂದು ಹೇಳ್ತಾನೆ, ಸ್ವಾಮಿ ನನಗೆ ಇರೋದೇ 7,000 ರೂಪಾಯಿ ಸಂಬಳ, ನನ್ನ ಹೆಂಡತಿ 50,000 ರೂಪಾಯಿ ಸಂಬಳ ತಗೊಳ್ತಾಳೆ, ಈಗ ನನ್ನ ಪೆನ್ಷನ್ ಅದು ಇದನ್ನೆಲ್ಲ ಅಟ್ಯಾಚ್ ಮಾಡ್ಲಿಕ್ಕೆ ಕೇಳ್ತಾ ಇದ್ದಾಳೆ, ಸಂಬಳ ಎಲ್ಲ ಸರಿಯಲ್ಲ ಅಂತ ಮನದಟ್ಟು ಮಾಡಿದ್ರೆ ಮ್ಯಾಜಿಸ್ಟ್ರೇಟರ್ ಮಾಡಿರತಕ್ಕಂಥ ಏಕಪಕ್ಷೀಯ ಆದೇಶ ಏನಿದೆ ಅದಕ್ಕೆ ತಿದ್ದುಪಡಿ, ಬದಲಾವಣೆ ಅಥವಾ ಅದನ್ನು ಅನೂರ್ಜಿತಗೊಳಿಸುವ ಹಕ್ಕು ಕೂಡ ಇದೆ. ಇದು ಮಾಡಬಹುದು. ಎಸ್ ಸರ್. ಅದೇ ರೀತಿ ತಾವು ಜೀವನಾಂಶದ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ಇದೀಗ ಸ್ವಲ್ಪ ಮಟ್ಟಿಗೆ ಮಾಹಿತಿ ಬೇಕಾಗಿದೆ. ಈ ಸಂದರ್ಭ ನಾನು ಆಗ್ಲೇ ಹೇಳಿದಾಗೆ ಹೆಣ್ಣು ಮಕ್ಕಳು ಕೂಡ ಹಿರಿಯ ನಾಗರಿಕರಿಗೆ ರಕ್ಷಣೆಯನ್ನ ನೀಡಲು ಸಾಧ್ಯ ಇದೆಯಾ ಅನ್ನುವಂತ ಪ್ರಶ್ನೆ ನಿಜವಾಗಿ ಬಹಳ ಒಂದು ಅವಶ್ಯಕ ಕಾಯ್ದೆ ಅಂತ ಹೇಳುವಂಥದ್ದು ಜಾರಿಗೆ ಬಂದಿದೆ. ಸಾರ್ವಜನಿಕ ಮಟ್ಟದಲ್ಲಿ ಇದರಲ್ಲಿ ತುಂಬಾ ಪ್ರಚಾರ ಸಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಇದು ನನ್ನ ವೈಯಕ್ತಿಕ ಅನುಭವ. ಯಾಕಂತ ಹೇಳಿದ್ರೆ ಪ್ರಚಾರ ಕೂಡ ಕೊಡಬೇಕಾಗ್ತದೆ. ಕಾನೂನುಗಳು ಪಾರ್ಲಿಮೆಂಟ್ ಅಲ್ಲಿಯೋ ಅಥವಾ ವಿಧಾನಸಭೆಯಲ್ಲೋ ಪಾಸ್ ಆದ್ರೆ ಸಾಕಾಗೋದಿಲ್ಲ, ಜನಮಾನಸಕ್ಕೆ ಅದು ತಲುಪಬೇಕು. ಈ ಹಿರಿಯ ನಾಗರಿಕರ ಪೋಷಣೆ ಮತ್ತು ಕಲ್ಯಾಣ ಕಾಯ್ದೆ ಅಂತ ಹೇಳುವಂಥದ್ದು ಬಹಳ ಒಂದು ಉತ್ತಮ ಕಾಯ್ದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಆ ಕಾಯ್ದೆಯಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರ ರಕ್ಷಣೆ ಮಾಡುವಂಥದ್ದು ಕಿರಿಯರ ಬದ್ಧತೆ ಇರಬೇಕು. ಅದು ನೈತಿಕ ಹಕ್ಕು ಕೂಡ. ಒಂದು ವೇಳೆ ನಮ್ಮ ತಂದೆ ತಾಯಿ ವಯಸ್ಸಾದವರಿದ್ದಾರೆ, ಅವರಿಗೆ ವೈದ್ಯಕೀಯ ಸೌಲಭ್ಯಗಳು ಅಥವಾ ಅವರ ಪೋಷಣೆ, ಇಂತಹ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಕೊಂಡೋಗಿ ನಾವು ವೃದ್ಧಾಶ್ರಮಕ್ಕೆ ಹಾಕೋದಲ್ಲ. ಅವರು ಕೂಡ ತುಂಬಾ ಜೀವನ ನಮಗೋಸ್ಕರ ಸವೆಸಿದ್ದಾರೆ. ಹೀಗಿರ್ಬೇಕಿದ್ರೆ 60 ವರ್ಷದ ಮೇಲ್ಪಟ್ಟ ತಂದೆ ತಾಯಿಯರಿಗೆ, ಹಿರಿಯರಿಗೆ ಮಕ್ಕಳು ಅವರ ರಕ್ಷಣೆ ಮಾಡಬೇಕು ಅಂತ ಹೇಳುವಂಥದ್ದು. ಅದು ಏನು ರಕ್ಷಣೆ ಅಂತ ಹೇಳಿದ್ರೆ ಅಲ್ಲಿ ಗಂಡು ಮಗ ಹೆಣ್ಣು ಮಗ ಅಂತ ಹೇಳೋ ಭೇದ ಇಲ್ಲ. ಇಲ್ಲಿ ನಾವು ಲಿಂಗ ತಾರತಮ್ಯ ಮಾಡುವಾಗೆ ಇಲ್ಲ. ಹೆಣ್ಣು ಮಗಳು ಹೇಳಿಕಾಗುದು ನನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ, ನಾನು ನನ್ನ ಗಂಡನ ಮನೆಯಲ್ಲಿ ಇರೋದು, ಅಪ್ಪ ಅಮ್ಮನನ್ನು ನೋಡ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದಿಲ್ಲ. ಗಂಡು ಮಗನು ಕೂಡ ನನಗೆ ಪತ್ನಿ ಮಕ್ಕಳೆಲ್ಲ ಇದ್ದಾರೆ, ನನಗೆ ಅತ್ತೆ ಮಾವಂದಿರನ್ನು ನೋಡುವಂಥದ್ದೇ ಜವಾಬ್ದಾರಿ ಇದೆ ಹೇಳಲಿಕ್ಕಾಗೋದಿಲ್ಲ. ಮಕ್ಕಳು ತಂದೆ ತಾಯಿಯವರನ್ನು ನೋಡ್ಕೊಳ್ಬೇಕು ಅಂತ ಹೇಳುವ ಒತ್ತಾಯ ಮಾಡುವ ಕಾನೂನೇ ಹಿರಿಯ ನಾಗರಿಕರ ಹಕ್ಕು ರಕ್ಷಣಾ ಕಾಯ್ದೆ ಅಂತ ಹೇಳುವಂಥದ್ದು. 60 ವರ್ಷದಿಂದ ಮೇಲ್ಪಟ್ಟವರು
ಯಾವತ್ತೂ ಕೂಡ ಇದರಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ಈ ಕಾಯ್ದೆ ಅಡಿಯಲ್ಲಿ ವರ್ಷಾನುಗಟ್ಟಲೆ ಕೇಸು ಮಾಡ್ಲಿಕ್ಕೆ ಆಗುದು. ಹಿರಿಯರಂತ ಹೇಳಿದ್ರೆ ಕೂಡಲೇ ಅವರು ಜೀವನದ ಸಂಧ್ಯಾ ಕಾಲದಲ್ಲಿ ಇರ್ತಾರೆ. ಇನ್ನು 8 ವರ್ಷ ಕೇಸ್ ಹೇಳಿದ್ರೆ ಅವರು ಸತ್ತೇ ಹೋಗಿಬಿಡ್ತಾರೆ, ಅವರಿಗೆ ಪರಿಹಾರ ಏನು ಸಿಗುವುದಿಲ್ಲ. ಈ ಕಾಯ್ದೆಯಲ್ಲಿ ಒಂದು ನ್ಯಾಯಾಧಿಕರಣ ಅಂತ ಮಾಡಿದ್ದಾರೆ, ಪ್ರಾಧಿಕಾರ. ಅದು ಸಹಾಯಕ ಆಯುಕ್ತರು, ನಮ್ಮ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ, ಅವರಿಗೆ ಅಧಿಕಾರ ಇರುವಂತದ್ದು ಹಿರಿಯ ನಾಗರಿಕರ ಹಕ್ಕು ರಕ್ಷಣಾ ಕಾಯ್ದೆಯಲ್ಲಿ. ಅಲ್ಲಿಗೆ ಒಂದು ಅರ್ಜಿ ಕೊಟ್ಟರೆ ಸಾಕು, ಹಿರಿಯ ನಾಗರಿಕರು ಒಂದು ಸಾಮಾನ್ಯ ಅರ್ಜಿ, ಅವರು ಅದನ್ನು ತಕ್ಷಣವೇ ಅದನ್ನು ಸ್ವೀಕರಿಸಿ ಅದರ ಮೇಲೆ 90 ದಿವಸಗಳೊಳಗೆ ಆದೇಶ ಮಾಡಬೇಕು. ಹೆಚ್ಚುವರಿ ಅಂದರೆ 30 ದಿವಸ ಇರ್ತದೆ. ಈ ಮಕ್ಕಳನ್ನು ಕೂಡ ಅವರು ನೋಟಿಸ್ ಮಾಡಿ ಕರೆಸಬೇಕು ಮತ್ತು ಆದೇಶ ಮಾಡಬೇಕು. ಅದಕ್ಕೆಲ್ಲ ಸಿವಿಲ್ ಕೋರ್ಟಿನ ರೀತಿಯಲ್ಲಿ, ಕ್ರಿಮಿನಲ್ ಕೋರ್ಟಿನ ರೀತಿಯಲ್ಲಿ ಯಾವುದೇ ಇದಿಲ್ಲ, ಟೆಕ್ನಿಕಲ್ ಇದಿಲ್ಲ. ಅವರು ತೀರ್ಮಾನ ಮಾಡ್ತಾರೆ. 10,000ದವರೆಗೆ ಕೂಡ ಅವರಿಗೆ ಮಾಸಿಕವಾಗಿ ಹಣಕಾಸಿನ ಆರ್ಥಿಕ ಸೌಲಭ್ಯವನ್ನು ಕೂಡ ಮಕ್ಕಳ ವಿರುದ್ಧ ಆದೇಶ ಮಾಡಬಹುದು. ಅವರಿಗೆ ಮನೆ, ಅವರಿಗೆ ವೈದ್ಯಕೀಯ ಸೌಲಭ್ಯ, ಅವರಿಗೆ ವಾಸಕ್ಕೆ ನೋಡ್ಕೊಳ್ಬೇಕಂತ ಕೆಲವು ಮಕ್ಕಳು ನೋಡೋದಿಲ್ಲ ಸರ್. ನಮ್ಮಲ್ಲಿ ಒಂದು ಗಾದೆನೇ ಇದೆ, 10 ಹೆತ್ತ ತಾಯಿ ದಾರಿಗೆ ಬಿದ್ದಳು ಅಂತ ಹೇಳಿ. ನಿಜ. ಅಂತ ಸಂದರ್ಭಗಳು ಕೂಡ ಇದೆ. ಒಂದು ಮಕ್ಕಳ ತಾಯಿಗೂ ಕೂಡ ಅದೇ ಕಷ್ಟ ಬಂದಿದೆ ಈಗ. ಯಾಕಂದ್ರೆ ವೃದ್ಧಾಪ್ಯದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ ಪೇರೆಂಟ್ಸ್. ನಾನು ಎಷ್ಟೋ ನಮ್ಮ ಮಂಗಳೂರು ಪರಿಸರದಲ್ಲಿ ನೋಡಿ ಆಶ್ರಮಗಳಿಗೆ ಭೇಟಿ ನೀಡುವಾಗ ಅಲ್ಲಿ ಹೈಲಿ ಕ್ವಾಲಿಫೈಡ್ ಏಜ್ಡ್ ಪೀಪಲ್ ಇರ್ತಾರೆ, ವಯೋವೃದ್ಧರು ಇರ್ತಾರೆ. ಮಕ್ಕಳು ಎಲ್ಲಿದ್ದಾರೆ? ಮಕ್ಕಳು ಎಲ್ಲೋ ಪರದೇಶದಲ್ಲಿ ಇರ್ತಾರೆ. ಎಲ್ಲದಕ್ಕೂ ಒಂದು ಸಕಾರಣಗಳು ಇರ್ತವೆ. ಆದ್ರೆ ಈ ಕಾನೂನು ಯಾಕೆ ತಂದಿದ್ದಾರೆ ಅಂತ ಹೇಳಿದ್ರೆ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಇಲ್ಲಿ ಈ ಪ್ರಾಧಿಕಾರ ಅಂತ ಹೇಳಿದ್ದೇನೆ, ಸಹಾಯಕ ಆಯುಕ್ತರು, ಅದರ ಟ್ರೈಬ್ಯುನಲ್, ಅವರ ಮುಂದೆ ಪಕ್ಷಗಾರರ ಪರವಾಗಿ, ಮಕ್ಕಳ ಪರವಾಗಿ ಕೂಡ ನೋಟಿಸ್ ಬಂದ ಕೂಡಲೇ ವಕೀಲರನ್ನು ಮಾಡ್ಕೊಂಡು ಹೋಗ್ತೇವೆ ಅಂತ ದಾವಂತ ಇಲ್ಲ, ಲಾಯರ್ಸ್ ಹೋಗುವಾಗಿಲ್ಲ, ಪಾರ್ಟಿಗಳೇ ಬರಬೇಕು. ಮತ್ತೆ ಅದರ ಮೇಲೆ ಅಪೀಲ್ ಇಲ್ಲ. ಯಾವುದಾದ್ರೂ ಹಿರಿಯ ನಾಗರಿಕರಿಗೆ ಬೇರೆ ಎಲ್ಲ ಕಾಯ್ದೆಯಲ್ಲಿ ಅಪೀಲ್ಗಳಿದ್ದಾವೆ. ಯಾವ ಕಾಯ್ದೆ ಈ ದೇಶದಲ್ಲಿ ತಕೊಳ್ಳಿ, ಮೇಲ್ಮನವಿ ಪ್ರಾಧಿಕಾರಗಳು, ಮೇಲ್ಮನವಿ ನ್ಯಾಯಾಲಯಗಳು ಇಲ್ಲಿ ಏಣಿ ಇಟ್ರೆ ಅದು ಸುಪ್ರೀಂ ಕೋರ್ಟ್ ವರೆಗೆ ಹತ್ತುತ್ತದೆ ಅಂತ ಹೇಳುವವರೇ, ನಾನು ಬಿಡುವುದಿಲ್ಲ ಅಂತ ಹೇಳುವವರೇ ಇರೋದು. ಏನೋ ಆದೇಶ ಆದ್ರೂ ಮುಂದಿನ ಕೋರ್ಟಲ್ಲಿ ನೋಡ್ತೀವಿ. ಆದ್ರೆ ಈ ಕಾಯ್ದೆಯಲ್ಲಿ ಆಗೋದಿಲ್ಲ. ಈ ಕಾಯ್ದೆಯಲ್ಲಿ ಹಿರಿಯ ನಾಗರಿಕರ ವಿಷಯದಲ್ಲಿ ಆ ಪ್ರಾಧಿಕಾರ, ನ್ಯಾಯಾಧಿಕರಣ ಏನು ಆದೇಶ ಮಾಡಿತು ಅದು ಅಂತಿಮ, ಅದು ಫೈನಲ್ ಕೊಡಬೇಕು, ಅದು ಕೊಡಬೇಕು. ಇಲ್ಲ, ಹಿರಿಯ ನಾಗರಿಕರಿಗೆ ಅವರು ಅರ್ಜಿ ಸಲ್ಲಿಸಿಯೂ ಪ್ರಾಧಿಕಾರ ಏನು ಕೊಡದೇ ಇದ್ರೆ ಅವರಿಗೆ ಅಪೀಲ್ ಇದೆ. ಆದ್ರೆ ಪ್ರತಿವಾದಿಗಳಿಗೆ ಅಲ್ಲ, ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆಲ್ಲ. ಮತ್ತೊಂದು ಮುಖ್ಯ ವಿಚಾರ ಇಲ್ಲಿ ಏನಂತ ಹೇಳಿದ್ರೆ, ಹೆಚ್ಚಿನ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆ, ಈಗ ಹಿರಿಯರಿದ್ದಾರೆ, ಹೇಗಾದರೂ ಬಲಾತ್ಕಾರವಾಗಿಯೋ ಒತ್ತಾಯಪೂರ್ವಕವಾಗಿಯೋ ಅವರ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸ್ಕೊಳ್ಳೋದು. ನೋಂದಾಯಿತ ದಾಖಲೆ, ಗಿಫ್ಟ್ ಡೀಡ, ಸೆಟಲ್ಮೆಂಟ್ ಡೀಡೋ, ವೀಲುನಾಮೆನೋ ಏನೋ ಬರೆಸ್ಕೊಳ್ತಾರೆ. ಆಸ್ತಿ ಸಿಕ್ಕಿದ ತಕ್ಷಣ ಹಿರಿಯ ನಾಗರಿಕರನ್ನು ಹೊರಗೆ ಹಾಕ್ತಾರೆ. ಆವಾಗ ಈ ಕಾನೂನು ಹೇಳ್ತದೆ, ಅದೇ ನ್ಯಾಯಾಧಿಕರಣಕ್ಕೆ, ಸಹಾಯಕ ಆಯುಕ್ತರಿಗೆ ಅಧಿಕಾರ ಇದೆ. ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅನ್ನು ಕೂಡ ಅವರು ಕ್ಯಾನ್ಸಲ್ ಮಾಡಬಹುದು, ವಜಾ ಮಾಡಬಹುದು. ಈಗ ಒಂದು ಅಪ್ಪ ಅಮ್ಮನ ಹತ್ರ, ವೃದ್ಧರ ಹತ್ರ ಒಂದು 5 ಸೆಂಟ್ ಜಮೀನು ಮತ್ತು ಮನೆ ಇದೆ, ಅದನ್ನು ಒಬ್ಬ ಅಳಿಯನ ಸಂಬಂಧಿಕನು ಬರ್ಸ್ಕೊಳ್ತಾನೆ, ನಿಮ್ಮನ್ನು ನಾನು ನೋಡ್ತೀನಿ, ನಿಮ್ಮನ್ನು ಸಾಕ್ತೀನಿ ಅಂತೇಳಿ. ಆದ್ರೆ ಸಾಕೋದಿಲ್ಲ, ಹೊರಗೆ ಹಾಕ್ತಾನೆ. ಆ ಸಂದರ್ಭದಲ್ಲಿ ಇವರು ಅರ್ಜಿ ಕೊಟ್ಟರೆ ಅದು ಕ್ಯಾನ್ಸಲ್. ಇಲ್ಲದ್ರೆ ಒಂದು ನೋಂದಾಯಿತ ದಾಖಲೆಯನ್ನು ವಜಾ ಮಾಡಬೇಕಿದ್ರೆ ಸಿವಿಲ್ ಕೋರ್ಟಿನ ಮೆಟ್ಟಲು ಹತ್ತಬೇಕು. ಅಲ್ಲಿ ಹಲವಾರು ವರ್ಷಗಳು ಪ್ರಕರಣ ಮುಂದೆ ಹೋಗ್ತಾ ಇರ್ತದೆ. ಸುಲಭದಲ್ಲಿ ಆಗೋದಿಲ್ಲ ಅದು, ಯಾಕಂದ್ರೆ ಕಾನೂನು ಹಾಗೆ ಇದೆ. ಇದರಲ್ಲಿ ಹಾಗೆ ಅಲ್ಲ. ಹಿರಿಯ ನಾಗರಿಕರ ಹಕ್ಕುಗಳ ಕಾಯ್ದೆಯಲ್ಲಿ ಯಾವುದಾದ್ರೂ ಆಸ್ತಿಯನ್ನು ಯಾರಾದರೂ ಅವರಿಗೆ ಮಾನಸಿಕವಾಗಿ ಅಥವಾ ಒತ್ತಡ ತಂದೋ ಲಪಟಾಯಿಸಿದ್ರೆ ಅಂತ ದಾಖಲೆಯನ್ನು ಕೂಡ ಕ್ಯಾನ್ಸಲ್ ಮಾಡಿ ಅವರಿಗೆ ಹಿಂತಿರುಗಿಸಬಹುದು. ಅಷ್ಟು ಅಧಿಕಾರ ಇದೆ. ಅಂತ ಆದೇಶ ಮಾಡಿದ ನಂತರ ಆ ಯಾರೋ ಮಗನೋ ಸಂಬಂಧಿಕನೋ ಯಾರೋ ಆಸ್ತಿಯನ್ನು ಒಳಗೆ ಹಾಕಿದ್ದಾನೆ, ಅವನಿಗೆ ಅಲ್ಲಿ ಅಪೀಲು ವ್ಯವಸ್ಥೆ ಇಲ್ಲ. ಅದು ಒಂದು ಮುಖ್ಯ ವಿಚಾರ. ಆದ್ರಿಂದ ಕಾನೂನು ಒಳ್ಳೆದಿದೆ, ಕಾನೂನು ರಕ್ಷಣಾತ್ಮಕವಾಗಿ ಹಿರಿಯರ ರಕ್ಷಣೆ ಮಾಡಲಿಕ್ಕೆ ಅಂತಲೇ ಇದೆ. ಆದರೆ ಕಾನೂನನ್ನು ನಾವು ಉತ್ತಮ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಬೇಕು. ಆ ಮೈಂಡ್ ಸೆಟ್ ತಾವು ಈಗಲೇ ಹೇಳಿದ್ರಿ, ಜನರಿಗೆ ಕೂಡ ಅದರ ಬಗ್ಗೆ ಅರಿವು ಸಿಕ್ಕಿದ್ರೆ ಅವರಿಗೆ ಬಳಸಿಕೊಳ್ಳಿಕ್ಕೆ ಆಗ್ತದೆ, ಇಲ್ಲದ್ರೆ ಆಗುದಿಲ್ಲ. ನಿಜ. ಹಾಗಾದ್ರೆ ಇಲ್ಲಿ ತಂದೆ ತಾಯಿಗಳ ಏನು ಪಾಲನೆ ಪೋಷಣೆ ಅನ್ನುವಂಥದ್ದು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ. ತಾವು ಹೇಳಿದಾಗೆ ಹೆಣ್ಣು ಮಕ್ಕಳು ಕೂಡ ತೆಗೆದುಕೊಳ್ಳಬೇಕು, ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಜೊತೆಗೆ ತಾವು ಹೇಳಿರುವಂತದ್ದು ಇಲ್ಲಿ ಹಿರಿಯ ನಾಗರಿಕರ ಕಾಯ್ದೆ ಅಡಿಯಲ್ಲಿ ಸಿವಿಲ್ ನ್ಯಾಯಾಲಯಗಳಿಗೆ ಮತ್ತೆ ಕ್ರಿಮಿನಲ್ ನ್ಯಾಯಾಲಯಗಳಿಗೆ ಅಧಿಕಾರದ ವ್ಯಾಪ್ತಿ ಇದೆ ಇಲ್ಲ. ಎಸ್, ಜೊತೆಗೆ ಈ ಎಲ್ಲಾ ಕಾಯ್ದೆಗಳ ಅಡಿಯಲ್ಲಿ ಪರಿಹಾರವನ್ನ ಪತ್ನಿ ತಂದೆ ತಾಯಿ ಜೊತೆಯಾಗಿ ಪಡೆದುಕೊಳ್ಳಬಹುದಾ ಅನ್ನುವಂತಹ ವಿಚಾರ ಬರುತ್ತೆ.
ಹೌದು ಎಸ್ ಎಲ್ಲರಿಗೆ ಈ ಹಿರಿಯ ನಾಗರಿಕರಲ್ಲಿ ಬರುವುದಿಲ್ಲ. ಪತ್ನಿ ಸಣ್ಣ ವಯಸ್ಸಿನವಳಾದ್ರೆ 60ರ ಮೇಲಿನವರು, ಅದೊಂದು ಇಂಪಾರ್ಟೆಂಟ್. ಸೀನಿಯರ್ ಸಿಟಿಸನ್ಸ್ 60ರ ಮೇಲಿನ ವಯೋಮಾನದವರು ಹಿರಿಯ ನಾಗರಿಕರ ಕಾಯ್ದೆ ಅಡಿಯಲ್ಲಿ ಬರ್ತಾರೆ. ಬೇರೆ ಬೇರೆ ಆರ್ಗನೈಸೇಷನ್ಸ್, ಈಗ ಹೆಲ್ಪೇಜ್ ಇಂಡಿಯಾ ಅಥವಾ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಅವರು, ನಾನು ಕೂಡ ಹಲವಾರು ವರ್ಷಗಳ ಕಾಲ ಆಧಾರ್ ಅಂತೇಳಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಫಾರ್ ದಿ ಏಜ್ಡ್ ಅಂತೇಳಿ ವಯೋವೃದ್ಧರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ನನ್ನನ್ನು ಸದಸ್ಯ ಮಾಡಿದ್ರು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಒಂದು ಹಿರಿಯರನ್ನು ಕಂಡ್ರೆ ಅವರಿಗೆ ಒಂದು ಪೂಜ್ಯ ಭಾವನೆಯೂ ನಮ್ಮಲ್ಲಿ ಇತ್ತು. ಅದರ ಜೊತೆಗೆ ಅವರಿಗೆ ರಕ್ಷಣಾತ್ಮಕವಾಗಿ ಏನಾದರೂ ಒಂದು ಸಹಕಾರ ಕೊಡಬೇಕು ಅಂತ ಹೇಳುವ ಉಮೇದು ನಮ್ಮ ವಯಸ್ಸಲ್ಲಿ ಇದ್ದದ್ರಿಂದ ನನಗೂ ಕೂಡ ಅದರಲ್ಲಿ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು. ಒಂದು ಆತ್ಮ ಸಂತೃಪ್ತಿ ಕೂಡ ಇರ್ತದೆ. ಕಷ್ಟದಲ್ಲಿ ಇರುವವರಿಗೆ ನಾವು ಸಹಾಯ ಮಾಡೋದಂತ ಹೇಳಿದ್ರೆ ಅದು ವಕೀಲರೇ ಆಗಬೇಕು ಅಥವಾ ಸಾರ್ವಜನಿಕರಾಗಬೇಕು, ಎಲ್ರಿಗೂ ಕೂಡ ಅದು ಬದ್ಧತೆ ಇರಬೇಕು. ಹಾಗಿದ್ರೆ ನಾವು ಈ ಸಂದರ್ಭವನ್ನು ಉತ್ತಮವಾಗಿ ಬಳಸ್ಕೊಳ್ಬಹುದು ಅಂತ ನನಗೆ ಅನಿಸ್ತದೆ. ಓಕೆ ಸರ್, ಇನ್ನೊಂದು ಕಡೆ ಈ ಒಂದಕ್ಕಿಂತ ಹೆಚ್ಚು ಕಾನೂನಿನ ಅಡಿಯಲ್ಲಿ ಮಹಿಳೆ ಮತ್ತು ಮಕ್ಕಳು ಹೆಚ್ಚು ಆರ್ಥಿಕ ಪರಿಹಾರವನ್ನು ಪಡೆದುಕೊಳ್ಬಹುದಾ? ಈ 10 ಹಲವಾರು ಕಾಯ್ದೆಗಳು ಬರುವಾಗ ಈ ಜಿಜ್ಞಾಸೆ ಮೂಡುತ್ತದೆ. ಈಗ 125 ಭಾರತೀಯ ದಡ್ಡ ಪ್ರಕೃತಿ ಸಂಹಿತೆಯಲ್ಲಿ ಕೇಳೋದು, ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಕೇಳೋದು, ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಕೇಳೋದು, ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲಿ ಕೇಳೋದು, ಎಲ್ಲ ಕೇಳಲಿಕ್ಕೆ ಆಗೋದಿಲ್ಲ. ಇತ್ತೀಚೆಗೆ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ಈ ದಾವೆಗೆ ಸಂಬಂಧಪಟ್ಟ ಪಕ್ಷಗಾರರು ಅಫಿಡವಿಟ್ ಸಲ್ಲಿಸಬೇಕು ಅಂತೇಳಿ, ನೀವು ಯಾವ ಯಾವ ಕಾಯ್ದೆ ಅಡಿಯಲ್ಲಿ ಎಷ್ಟು ಫಲಾನುಭವಿಗಳಾಗಿದ್ದೀರಿ ಅಂತ ಹೇಳೋದನ್ನು ತೋರಿಸಬೇಕಾಗುತ್ತೆ. ಎಲ್ಲವನ್ನು ಒಬ್ಬನ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ. ಮೇಂಟೆನೆನ್ಸ್ ಕೋರ್ಟ್ ಅಲ್ಲಿ ಗಂಡನ ಮೇಲೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ ಮೇಲೆ ಗಂಡನ ಮೇಲೆ, ಒಬ್ಬ ಗಂಡ 10 ಹಲವಾರು ಕೇಸುಗಳನ್ನು ಫೇಸ್ ಮಾಡುವಂತ ಸಂದರ್ಭ ಬರುತ್ತೆ. ಆ ಸಮಯದಲ್ಲಿ ಅವನಿಗೆ ಈ ಕ್ಯಾನಾಟ್ ಬಿ ವೆಕ್ಸ್ಡ್ ಟ್ವೈಸ್ ಅಂತ ಹೇಳ್ತಾರೆ, ಅವನಿಗೆ ಡಬಲ್ ಜಿಯೋಪಾರಡಿ ಅಂತ ಹೇಳ್ತಾರೆ. ಹೆಚ್ಚುವರಿಯಾಗಿ ಒಂದೇ ವಿಷಯದ ಮೇಲೆ ಅವನಿಗೆ ಬಾಧ್ಯತೆ ಹೇರ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಯಾವ ಕಾಯ್ದೆ ಅಡಿಯಲ್ಲಿ ಹೆಚ್ಚಿನ ಫಲ ಸಿಗ್ತದೆ ಅದನ್ನು ಸ್ವೀಕರಿಸಬಹುದು ಅಲ್ವಾ, ಎಲ್ಲದರಲ್ಲೂ ಅಲ್ಲ. ಎಸ್ ಸರ್. ಅದೇ ರೀತಿ ಕೊನೆಯದಾಗಿ ಸರ್, ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಕೊನೆಯದಾಗಿ ಸರ್, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ಮೇಲ್ಮನವಿ ಸಂಖ್ಯೆ 730/2020 ಅಡಿಯಲ್ಲಿ ಒಂದು ತೀರ್ಪನ್ನ ರಜನೀಶ್ ವರ್ಸಸ್ ಸ್ನೇಹ ಮತ್ತೊರರು ಎನ್ನುವಂತಹ ಪ್ರಕರಣದಲ್ಲಿ ದಿನಾಂಕ 4/11/2020 ನೀಡಿದ್ದು, ಸದ್ರಿ ತೀರ್ಪಿನಂತೆ ಪತಿ, ಪತ್ನಿ, ಮಕ್ಕಳು ಅಥವಾ ಹಿರಿಯ ನಾಗರಿಕರು ತಮ್ಮ ಆಸ್ತಿ ವಿಚಾರದ ಬಗ್ಗೆ, ಆದಾಯದ ಬಗ್ಗೆ ಸೂಕ್ತ ಅಫಿಡವಿಟ್ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕಾಗುತ್ತೆ. ಏನ್ ಸರ್, ಯಾಕೆಂತ ಹೇಳಿದ್ರೆ ಇದೊಂದು ಅವಶ್ಯಕತೆ ಬಂತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರುವಾಗ. ಜಸ್ಟಿಸ್ ಹಿಂದೂ ಅಂತೇಳಿ ಮಹಿಳೆ ಜಡ್ಜರು ಇದ್ರು, ಅವರೇ ಮಾಡಿದ ಆದೇಶ ಅದು. ಆ ಆದೇಶದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸುಖ ಸುಮ್ಮನೆ ಕೆಲವರೆಲ್ಲ ಕೇಸ್ ಹಚ್ಚಿಕೊಂಡು ದ್ವೇಷವನ್ನು ಸಾಧಿಸ್ಲಿಕ್ಕೋಸ್ಕರ ಕೋರ್ಟಿನ ಕಟ್ಟೆ. ಆವಾಗ ಅವರು ತನ್ನ ಆದಾಯದ ಮೂಲವನ್ನು ಹೆಚ್ಚಿನವರು ಹೇಳೋದಿಲ್ಲ. ಈ ದೇಶದಲ್ಲಿ ನಮ್ಮ ದೊಡ್ಡ ಸಮಸ್ಯೆ ಅದೇ. ನಮ್ಮ ನೈಜ ಆದಾಯ ಏನಿದೆ ಅಂತ ಹೇಳುವವರು 10 ಲಕ್ಷ ಜನ ಮಾತ್ರ. ಆದ್ರೆ 130 ಕೋಟಿಯಲ್ಲಿ ಗಂಡ ಹೆಂಡತಿ ಹೇಳ್ತಾರೆ ನನ್ನಲ್ಲಿ ಇಷ್ಟು ಆದಾಯ ಇದೆ ಅಂತೇಳಿ, ಇವ ಇಲ್ಲ ಅಂತಲೇ ಕೂಗ್ತಾನೆ, ಅವಳು ಇದೆ ಅಂತ ಹೇಳ್ತಾಳೆ. ಆವಾಗ ಒಂದು ಪ್ರಮಾಣ ಪತ್ರ ಸಲ್ಲಿಸಿದ್ರೆ, ಅಫಿಡವಿಟ್ ಸಲ್ಲಿಸಿದ್ರೆ ಕೋರ್ಟಿಗೂ ಕೂಡ ಒಂದು ಸಂಜ್ಞಾನ ತಗೊಳ್ಳಿಕ್ಕೆ ಆಗ್ತದೆ, ಆದೇಶ ಮಾಡಲಿಕ್ಕೆ ಪೂರಕ ಆಗ್ತದೆ. ಅದಕ್ಕೆ ಅವ್ರು ಕೇಳ್ತಾರೆ, ನಿನ್ಗೆ ಏನೆಲ್ಲ ಸ್ಥಿರ ಆಸ್ತಿ, ಚರ ಆಸ್ತಿ ಅಥವಾ ಆರ್ಥಿಕ ಮೂಲಗಳು, ಆದಾಯದ ಮೂಲ, ಅದನ್ನೆಲ್ಲ ಬರೆದು ಹಾಕ್ಬೇಕು. ಆವಾಗ ಕೋರ್ಟ್ ಅದನ್ನು ಪರಿಗಣಿಸ್ತದೆ ಆದೇಶ ಮಾಡುವಾಗ. ಎಷ್ಟು ಮೇಂಟೆನೆನ್ಸ್ ಅಥವಾ ಜೀವನಾಂಶವನ್ನು ನಾವು ಕೊಡಬಹುದು, ಎಷ್ಟು ಕೊಡ್ಲಿಕ್ಕೆ ಇವನಿಂದ ಸಾಧ್ಯತೆ ಇದೆ. ಸುಮ್ಮನೆ ಒಬ್ಬ ವ್ಯಕ್ತಿಯ ಮೇಲೆ ನೀನು 50,000 ತಿಂಗಳಿಗೆ ಕೊಡುವಂತ ಆದೇಶ ಮಾಡಿದ್ರೆ ಅವು ಎಲ್ಲಿಂದ ಕೊಡ್ಬೇಕು ಸ್ವಾಮಿ? ಜೈಲಿಗೆ ಹೋಗ್ಬೇಕು. ತಪ್ಪು ಮಾಡಿದ್ರೆ ಅದಕ್ಕೋಸ್ಕರ ಆ ವ್ಯವಸ್ಥೆ ಮಾಡಿದರೆ ಒಳ್ಳೆ ಬೆಳವಣಿಗೆ ಅಲ್ವಾ ಸರ್? ಸರ್, ಕೊನೆಯದಾಗಿ ಸರ್, ನಮ್ಮ ಜನತೆಗೆ ಕಾರ್ಯಕ್ರಮ ನೋಡ್ತಾ ಇರುವಂತಹ ಅನೇಕ ಜನರಿಗೆ ತಮ್ಮ ಒಂದು ವಿಚಾರ, ಈ ಒಂದು ಜೀವನಾಂಶ ಮತ್ತು ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಾ ಸರ್. ಜೊತೆಗೆ ಯಾರು ನೊಂದಿದ್ದಾರೆ, ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಯಾರಿಗೆ ಸಮಸ್ಯೆಗಳಿದೆ, ಏನ್ ಮಾಡಬೇಕು ಅವರು, ಅಂದ್ರೆ ಜನಸಾಮಾನ್ಯ ಗೊತ್ತಿಲ್ಲ ಏನ್ ಕತೆ, ಏನ್ ಮಾಡಬೇಕು, ಯಾವ ರೀತಿ ನಾವುಗಳು ರೀಚ್ ಆಗಬೇಕು ಅಂದ್ರೆ ಯಾವ ರೀತಿ ದ ವೇ. ಹೌದು, ಈಗ ಅದಕ್ಕೋಸ್ಕರವೇ ನಾನು ತಾವು ಪ್ರಾರಂಭದಲ್ಲಿ ಹೇಳಿದಿರಿ, ಜಿಲ್ಲಾ ಕಾನೂನು ಪ್ರಾಧಿಕಾರ ಅಂತ ಹೇಳುವಂಥದ್ದು ಬಾಗಿಲು ಯಾವತ್ತೂ ತೆರೆದಿದೆ ಸ್ವಾಮಿ. ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಅದು ಅವರ ಕಚೇರಿ ಇದೆ. ಯಾರಿಗೂ ಅದಕ್ಕೆ ಮಧ್ಯವರ್ತಿಗಳು, ವಕೀಲರುಗಳು ಯಾರು ಬೇಡ. ಗೌರವಾನ್ವಿತ ನ್ಯಾಯಾಧೀಶರೇ ಅದನ್ನು ಮಾನಿಟರ್ ಮಾಡ್ತಾರೆ. ಏನು ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಹೋಗಿ ಹೇಳಬಹುದು. ಈ ಮಹಿಳೆಯರಿಗೆ, ಮಕ್ಕಳಿಗೆ, ನಿಮ್ನ ವರ್ಗದವರಿಗೆ, ಅಂಗವಿಕಲರಿಗೆ, ಇವರಿಗೆಲ್ಲ ಏನು 1 ರೂಪಾಯಿ ಫೀಸ್ ಕಟ್ಲಿಕ್ಕಿಲ್ಲ. ಈಗ ದೊಡ್ಡ ಹೆದರಿಕೆ, ಕೋರ್ಟಿಗೆ ಹೋದವ ಸೋತ, ಅಲ್ಲಿ ಸೋತವ ಸತ್ತ ಅಂತ ಹೇಳೋದು. ಅದಕ್ಕೆ ಖರ್ಚು ಎಷ್ಟಾಗ್ತದೆ, ಕಬ್ಬಿಣದ ಕಡಲೆ ಅಂತ ತಾವೇ ಹೇಳಿದ್ರಿ. ಅಂತದ್ದು ಭಯ ಇದ್ದೇ ಇರ್ತದೆ. ಕೆಲವು ಸಲ ಆ ರೀತಿ ಆಗ್ತದೆ. ಆದ್ರೆ ಈ ಪ್ರಾಧಿಕಾರದ ಮೂಲಕ ಪರಿಹಾರ ಪಡ್ಕೊಳ್ಳಿಕ್ಕೆ
ಕಾನೂನಿನ ಮಾಹಿತಿ ಮತ್ತು ರಕ್ಷಣೆ ತೆಕ್ಕೊಳ್ಳಿಕ್ಕೆ ಯಾವುದೇ ಖರ್ಚು ವೆಚ್ಚ ಇಲ್ಲ. ಆದ್ದರಿಂದ ಅವರು ಬಹಳ ಪೂರಕವಾಗಿ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಬೋದು. ಆದರೆ ಸೌಲಭ್ಯ ಪಡ್ಕೊಳ್ಳುವ ಇರಾದೆ ನಮ್ಮಲ್ಲಿ ಇರಬೇಕು. ಈಗ ಮಂಗಳೂರಲ್ಲಿ ಎಷ್ಟು ದೊಡ್ಡ ಸರ್ಕಾರಿ ಆಸ್ಪತ್ರೆ ಇದೆ, ಹೈಟೆಕ್ ಸರ್ಕಾರಿ ಆಸ್ಪತ್ರೆ ಇದ್ರೂ ಕೂಡ ನಾನು ಹೋಗಿಲ್ಲ, ನೀವು ಹೋಗಿಲ್ಲ, ನಾವೇನು ಹೋಗದವರೇನಲ್ಲ, ಹೋದ್ರೆ ಅಲ್ಲಿ ಅದಕ್ಕಿಂತ ಉತ್ತಮ ಆದ್ರೆ ಅದೊಂದು ರೀತಿಯ ಒಳಗಿಂದ ಸರ್ಕಾರದ್ದು ಸಾಮಾನ್ಯ, ಸರ್ಕಾರದ್ದು ಅಂತ ಹೇಳಿದ ಕೂಡ ಸಾಮಾನ್ಯ, ವಿಶೇಷ ಅಲ್ಲ ಅಂತ ಹೇಳುದು. ಖಾಸಗಿ ಆದ್ರೆ ವಿಶೇಷ, ದುಡ್ಡು ಫೀಸ್ ಕೊಟ್ರೆ ದೊಡ್ಡ ವಿಶೇಷ. ಆ ಒಂದು ಮೈಂಡ್ ಸೆಟ್ ಇಂದ ನಾವು ಹೊರಗೆ ಬರಬೇಕು. ಮತ್ತೆ ಯಾವತ್ತೂ ಕೂಡ ಸಾರ್ವಜನಿಕರು ಕೂಡ ಈಗ ವಯೋವೃದ್ಧರನ್ನು ಅಥವಾ ವಿಚ್ಛೇದಿತ ಪತ್ನಿಯನ್ನು, ವಿಧವೆಯನ್ನು, ಮಕ್ಕಳನ್ನು ಅವರಾಗಿ ಹೋಗ್ಬೇಕಂತ ಹೇಳೋದಲ್ಲ. ಪ್ರೋಬೋನೋ ಪಬ್ಲಿಕ್ ಅಂತ ಹೇಳ್ತೇವೆ, ಸ್ಪಿರಿಟೆಡ್ ಇಂಡಿವಿಜುವಲ್ಸ್. ನಾವು ಸಮಾಜದಲ್ಲಿ ನಮ್ಮಲ್ಲಿ ಕೆಲವು ವ್ಯಕ್ತಿಗಳು ಇರ್ತಾರೆ, ನಾನು ಇನ್ನೊಬ್ಬರಿಗೆ ಸಮಾಜದ ಇನ್ನೊಂದು ಕಟ್ಟಕಡೆಯ ವ್ಯಕ್ತಿಗೆ ನಾನು ಸಹಾಯ ಮಾಡಬೇಕು. ಆರ್ಗನೈಸೇಷನ್ಸ್ ಇದ್ದಾವೆ, ಸಂಘ ಸಂಸ್ಥೆಗಳಿದ್ದಾವೆ, ಇವರು ಕೂಡ ಪೂರಕ ಮಾಹಿತಿಯನ್ನು ಒದಗಿಸಿಕೊಡಬೇಕು. ಅದು ಭಾರತದ ಸಂವಿಧಾನದಲ್ಲಿ ಕರ್ತವ್ಯಗಳು ಅಂತ ಹೇಳುವಲ್ಲಿ ಅದು ಬರುತ್ತದೆ. ನಾನು ಒಬ್ಬ ಪ್ರಜೆಯಾಗಿದ್ದುಕೊಂಡು ನನಗೆ ಕೆಲವು ಕರ್ತವ್ಯಗಳಿದ್ದಾವೆ. ಐ ಹ್ಯಾವ್ ಗಾಟ್ ಎ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಮೈ ನೇಬರರ್ಸ್. ನನ್ನ ಪರಿಸರವನ್ನು ನಾನು ಒಳ್ಳೆದಿಟ್ಕೊಳ್ಬೇಕು, ಪರಿಸರದ ಜನರ ಬಗ್ಗೆ ಕೂಡ ನನಗೆ ಕಾಳಜಿ ಇರಬೇಕು. ಈ ದೇಶ ಪ್ರೇಮ ಅದು ಇದು ಅಂತ ಬರೋದು ನಂತರ, ಅದರ ಜೊತೆಗೆ ನಮ್ಮವರು ನಾವು ಅಂತ ಹೇಳುವಂಥದ್ದು ಇರಬೇಕು. ಸೊ ಅಂಥ ಸಮಯದಲ್ಲಿ ನನ್ನ ಸಂದೇಶ ಇಷ್ಟೇ, ಯಾರಿಗಾದರೂ ಕಷ್ಟ ಆಗಿದೆ, ಮಹಿಳೆಯರು, ಮಕ್ಕಳು, ಅಂಗವಿಕಲರು, ಹಿರಿಯ ನಾಗರಿಕರು ಅಥವಾ ಇನ್ಯಾವುದೇ ಸಮಸ್ಯೆಗಳಿರುವವರು, ಯಾವುದೇ ಸಮಸ್ಯೆಗಳಿರಲಿ, ಆರ್ಥಿಕ ಸಂಕಷ್ಟಕ್ಕೆ ಒಳಗಾದವರು ಇದ್ದಾರೆ ಅಂತ ಇದ್ರೆ ಅಂಥವರು ಯಾವತ್ತೂ ಕೂಡ ಈ ಪ್ರಾಧಿಕಾರಕ್ಕೆ ಹೋಗ್ಬೋದು. ಪ್ರಾಧಿಕಾರದಲ್ಲಿ ಎಲ್ಲ ವ್ಯವಸ್ಥೆಗಳಿದೆ. ಪ್ರಾಧಿಕಾರಕ್ಕೆ ಸರ್ಕಾರದ ವ್ಯವಸ್ಥೆಯನ್ನೇ ಅಲ್ಲಿ ಪ್ರಾಧಿಕಾರದಲ್ಲಿ ಮಾಡಿರುವಂಥದ್ದು. ಉಚಿತವಾಗಿ ಕಾನೂನಿನ ನೆರವು, ಉಚಿತವಾಗಿ ಕಾನೂನಿನ ಅರಿವು ಮೂಡಿಸುವಂತ ದೇವೋದ್ದೇಶವಾದ ಕೆಲಸವನ್ನೇ ಇದು ಮಾಡುವಂಥದ್ದು. ಈಗ ಪಾನ್ ಇಂಡಿಯಾ ಇದು ಮಾಡ್ತಿರುವಂಥದ್ದು, ಅಲ್ಲಿ ನಮ್ಮ ಮುಖ್ಯ ನ್ಯಾಯಾಧೀಶರು ಕೂತಿದ್ರು ಕೂಡ ಅವರು ನಮ್ಮನ್ನೆಲ್ಲ ಮಾನಿಟರ್ ಮಾಡ್ತಾರೆ. ನ್ಯಾಯಾಂಗದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ಒಂದು ವಿಚಾರವನ್ನ ಜನತೆಗೆ ನಾವು ಸ್ಪಷ್ಟವಾಗಿ ಸಂದೇಶ ಕೊಡಬೇಕಾಗುತ್ತೆ. ಉಚಿತವಾಗಿರುವಂತಹ ಸರ್ವಿಸ್ ಇದೆ ಅಲ್ವಾ ಸರ್? ಅದು ಯಾವತ್ತು ಆ ಬಗ್ಗೆ ಸಂಶಯ ಇಲ್ಲ. ಮಧ್ಯವರ್ತಿಗಳ ಕಾಟ ಬೇರೆ ಕಡೆಯಲ್ಲಿ ಇರ್ಬೋದು. ನಮ್ಮಲ್ಲಿ ಹೇಳ್ತಾರೆ, ನಾವು ಲಾ ಕಲಿಯುವಾಗ ಈಗ ಶಾಸಕಾಂಗ ಮತ್ತು ಕಾರ್ಯಾಂಗ ಎಲ್ಲಿಯಾದ್ರೂ ತಪ್ಪಿದ್ರು ಕೂಡ ಒಂದು ಎಂಡ್ ಆಫ್ ದಿ ಟನಲ್ ಒಂದು ಲೈಟ್ ಕಾಣ್ತದೆ ಅಂತ ಇದ್ರೆ ಅದು ನ್ಯಾಯಾಂಗ ಅಂತ ಹೇಳ್ತಾರೆ. ಏನಿಲ್ಲ ಇದ್ರೆ ಕೊನೆಗೆ ನಾವು ನ್ಯಾಯಾಲಯದ ಕದ ತಟ್ಟಬೇಕಾಗ್ತದೆ. ಅದಕ್ಕೆ ಅವಕಾಶ ಇದೆ, ಎಲ್ಲರೂ ತಟ್ಟಬೇಕು ಅಂತ ನಾನು ಹೇಳುವಲ್ಲ. ಐ ಆಮ್ ನಾಟ್ ಎನ್ಕರೇಜಿಂಗ್ ಲಿಟಿಗೇಷನ್, ಬಟ್ ವೆನ್ ದೇರ್ ಇಸ್ ನೆಸೆಸಿಟಿ ಆವಾಗ ನಮಗೆ ಈ ಅವಕಾಶಗಳಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ಜೀವನಾಂಶ ಹಾಗೂ ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನ ವೆರಿ ಬ್ಯೂಟಿಫುಲಿ ಎಕ್ಸ್ಪ್ಲೈನ್ಡ್ ಉದಯಾನಂದ ಸರ್ ಅವರು. ಜೊತೆಗೆ ನಾನಾಗಲೇ ಹೇಳಿದಾಗೆ ಕಾನೂನು ಅಂತ ಬಂದಾಗ ಯಾವ ರೀತಿ ನಾವು ಕಾನೂನಾತ್ಮಕವಾಗಿರುವಂಥ ಹೋರಾಟಗಳನ್ನು ಮಾಡಬೇಕು, ಕಾನೂನು ಅಂತ ಬಂದಾಗ ಕಬ್ಬಿಣದ ಕಡಲೆಕಾಯಿ ಆಗುತ್ತೆ ಅಂತ ಬಂದಾಗ ಯಾಕೆ ಅನೇಕ ಫೀಸ್ಗಳನ್ನು ನಾವು ವ್ಯಯ ಮಾಡಬೇಕು, ದೀರ್ಘವಾಗಿರುವಂತಹ ಪ್ರಕರಣಗಳು, ವ್ಯಾಜ್ಯಗಳು ಇತ್ಯರ್ಥವೇ ಆಗದೇ ಇರುವಂತಹ ಪ್ರಕರಣಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಲೈಫ್ ಟೈಮ್ನಲ್ಲಿ ನಡೆಯುವಂತಹ, ಅವರ ಲೈಫ್ ಲಾಂಗ್ನಲ್ಲಿ ನಡೆಯುವಂತಹ ಒಂದು ಪ್ರಕರಣಗಳು. ಆದರೆ ಈ ಒಂದು ವಿಚಾರಕ್ಕೆ ಬಂದಾಗ ಜನತಾ ನ್ಯಾಯಾಲಯ ಅಂತ ಬಂದಾಗ ಗೊತ್ತಿರುವಂಥದ್ದೇ, ತುಂಬ ಅತಿ ಕಡಿಮೆಯ ಅವಧಿಯಲ್ಲಿ ಪ್ರಕರಣಗಳಿಗೆ ವ್ಯಾಜ್ಯಗಳನ್ನು ಒಂದು ತೀರ್ಪು ಕೊಡುವಂಥದ್ದು, ಇತ್ಯರ್ಥ ಮಾಡುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಜೊತೆಗೆ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ, ಈ ಪ್ರಕಾರವಾಗಿ ತಾವುಗಳು ಹೋಗ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಖರ್ಚು ವೆಚ್ಚಗಳಾಗುವಂಥದ್ದು ಬಹಳ ಕಡಿಮೆ, ಉಚಿತವಾಗಿ ಈ ಒಂದು ಸರ್ವಿಸ್ಗಳನ್ನು ಕೊಡಲಾಗುತ್ತೆ. ಜೊತೆಗೆ ಜೀವನಾಂಶ ಮತ್ತು ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಉದಯಾನಂದ ಎ ಅವರು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ವಕೀಲರು, ಪ್ರಾಧ್ಯಾಪಕರು, ಧರ್ಮಸ್ಥಳ ಕಾನೂನು ಕಾಲೇಜ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಈ ಒಂದು ಕಾನೂನುಗಳ ಮಾಹಿತಿಯ ಜೊತೆಗೆ ನಮ್ಮ ಜೀವನ ಮೌಲ್ಯಗಳನ್ನು ಕೂಡ ತಿಳಿಸಿಕೊಟ್ಟಿದ್ದೀರಾ. ನಾನು ಧನ್ಯವಾದ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾವ ರೀತಿ ಇದೆ ಸದ್ಯದ ಪರಿಸ್ಥಿತಿ, ಜೊತೆಗೆ ನಾವುಗಳು ಏನು ಮಾಡ್ತಾ ಇದ್ದೇವೆ, ಈ ಒಂದು ವಿಚಾರನ ಭಾವನಾತ್ಮಕವಾಗಿ ಕೂಡ ಆಸ್ ಎ ಲಾಯರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವುಗಳು ಕೂಡ ಬದಲಾಗಬೇಕಾಗಿದೆ, ನನ್ನ ಒಂದು ಕೊನೆಯ ಒಂದು ವಿಚಾರ ಸಂದೇಶ. ಆ್ಯಂಡ್ ಸರ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.